ಸ್ನೇಹಿತರೆ, ಮ್ಯಾರಥಾನ್ ಮುಗಿದಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಇದು ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಮತ್ತು ಒಳ್ಳೆಯ ಫೀಡ್ಬ್ಯಾಕ್ ತಗೊಳ್ಳುವಂಥ ಕಾರ್ಯಕ್ರಮ ಅಂತ ನಂಗೆ ಅನಿಸ್ತಾ ಇದೆ. ತಮ್ಮನ್ನೆಲ್ಲ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಒಂದು ಕಾರ್ಯಕ್ರಮ ಮುಗಿದು ಹೋಗಿದೆ, ಅದರ ಹ್ಯಾಂಗ್ ಓವರ್ ಇನ್ನೂ ಕೂಡ ಇಳಿದಿಲ್ಲ, ಅದರ ನಶೆ ಅಥವಾ ಅದರ ನೆನಪುಗಳು ಇನ್ನೂ ಕೂಡ ಅಳಿಸಿ ಹೋಗಿಲ್ಲ. ಸ್ನೇಹಿತರೆ, 24 ಗಂಟೆಗಳ ಕಾಲ ನಿರಂತರವಾಗಿ ಒಬ್ಬನೇ ಆ್ಯಂಕರ್ ಕೂತ್ಕೊಂಡು ಇಡೀ ಸಮಗ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ನಿರೂಪಿಸಿರ್ತಕ್ಕಂಥದ್ದು ಇದು ದಾಖಲೆ ಅಂತ ನಾವು ಸಾಕಷ್ಟು ಬಾರಿ ಮಾತಾಡಿದ್ದೇವೆ. ಸೊ ಭಾರತೀಯ ಯಾವುದೇ ಒಂದು ಟಿವಿ ಚಾನಲ್ ಕೂಡ 24 ಅವರ್ಸ್ ಒಬ್ಬನೇ ಕಾರ್ಯ ನಡೆಸ್ಕೊಡ್ತಕ್ಕಂಥ ಉದಾಹರಣೆಗಳಿರಲಿಲ್ಲ. ಜೊತೆ ಇದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿ ಸ್ಪಂದನ ವಾಹಿನಿ ದಾಖಲು ಮಾಡಿತ್ತು. ಅದರ ಒಂದು ಮೌಲ್ಯಮಾಪನ ಮಾಡುವಂಥ ಕಾರ್ಯಕ್ರಮ, ಅದರ ಒಂದು ಪರಾಮರ್ಶನ ಕಾರ್ಯಕ್ರಮ ನಡೆಸ್ಕೊಡ್ತಾ ಮನೆಯಲ್ಲೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಮತ್ತು 24 ಗಂಟೆ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ವಿನಾಶ್ ಕಾಮತ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಮಾತಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅವರ ಅನುಭವಗಳನ್ನು ತಗೊಳ್ಬೇಕು ಅಂತ ಅನಿಸ್ತಾ ಅವ್ರಿಗೆ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮ ನಾನು ಸ್ವಾಗತ ಮಾಡ್ತೇನೆ. ಅವಿನಾಶ್, ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಸರ್. ನಿಮ್ಮ ಗುರುಗಳು ಬರೆದಿರ್ತಕ್ಕಂಥ ಪದ್ಯ ನೆನಪಾಗ್ತದೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಜಾರಿತು ಅಂತ ಹೇಳಿ. ನೀವೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹೌದು, ಹಾಗೆ ಪೂರ್ತಿ ಒಂದು ದೋರು ಚಂಡಮಾರುತ ಬೀಸಿದ ನಂತರ ಬರುವಂಥ ತಣ್ಣನೆ ಗಾಳಿ ಇದೆಯಲ್ಲ, ತುಂಬ ಖುಷಿ ಕೊಡುವಂಥದ್ದು. ಒಂದು ಸುನಾಮಿ ಬಂದು ಹೋಗಿದೆ, 24 ಅವರ್ಸ್ ನಿರಂತರವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರಿ. ಈಗ ಹೇಗೆ ಅನಿಸ್ತಾ ಇದೆ? ರಿಲ್ಯಾಕ್ಸ್ ಆಗಿದ್ದೀರಾ? ಒತ್ತಡ ಅಂತ ಅನಿಸ್ತಾ ಇದೆಯಾ? ಖುಷಿ ಇದೆಯಾ? ಆನಂದ ಇದೆಯಾ? ಅವತ್ತು 24 ಅವರ್ಸ್ ಪ್ರೋಗ್ರಾಮ್ ಆದ ನಂತರದಿಂದ ನನಗೆ ಕಾಡಲಿಕ್ಕೆ ಶುರುವಾಯಿತು. ಇದು ಮುಗೀತು, ಇನ್ನೇನು ಅಂತ ನನಗೆ ಆಲೋಚನೆ ಶುರು ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಆಯ್ತು, ಇದೊಂದು ದೊಡ್ಡದು ಒಂದೇನೋ ಆಯಿತು, ಇದು ಮುಗೀತು, ಬಟ್ ವಾಟ್ ನೆಕ್ಸ್ಟ್ ಅಂತ ನಂಗೆ ಶುರುವಾಯಿತು. ವಾಟ್ ನೆಕ್ಸ್ಟ್ ಅಂತ ಶುರುವಾಗೋದಕ್ಕೆ ಪ್ರಶ್ನೆ ಕಾಡ್ತಾ ಇರಬೇಕಾದ್ರೆ ಅದೇ ಹೊತ್ತಿನಲ್ಲಿ ಒಂದು 2-3 ಹೊಸ ಚಿಂತನೆಗಳು ಮೂಡಿದೆ. ಮೇ ಬಿ ಇನ್ ದ ಕಮಿಂಗ್ ಡೇಸ್ ಅದು ಸಾಕಾರ ಆದರೂ ಆಗಬಹುದು. ಆ ನಿಟ್ಟಿನಲ್ಲಿ ಪ್ರಯತ್ನ ಜಾರಿ ಇದೆ. ನಾನು ಆ್ಯಕ್ಚುಲಿ 40-45 ದಿನದಿಂದ ಸರಿಯಾಗಿ ನನಗೆ ನಿದ್ದೆ ಬಂದಿರಲಿಲ್ಲ. ಆದರೆ ಇತ್ತೀಚೆಗೆ ಒಂದು ಲಾಸ್ಟ್ 4-5 ಡೇಸಿಂದ ನನಗೆ ಕರೆಕ್ಟಾಗಿ ನಿದ್ದೆ ಬರ್ತಾಯಿದೆ. ಅಂದರೆ ಐ ಆಮ್ ಗೆಟ್ಟಿಂಗ್ ಇನ್ ಟು ಡೀಪ್ ಸ್ಲೀಪ್. ಸೊ ಪ್ರಾಬಬ್ಲಿ ಬಿಕಾಸ್ ಆಫ್ ದ ರಿಲೀಸ್ ಆಫ್ ಪ್ರೆಷರ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಿನಿಟಿಗೂ ಅದ್ರದ್ದು ಹ್ಯಾಂಗ್ ಓವರ್ ಇತ್ತು, ಮಿನಿಟಿಗೂ ಅದ್ರದ್ದು ಪ್ರೆಷರ್ ಇತ್ತು. ಇದೆಲ್ಲವನ್ನು ಒಂದು ಸಲಕ್ಕೆ ರಿಲೀಸ್ ಮಾಡಿದ್ದೇವೆ. ಸೊ ಹಾಗಾಗಿ ನನಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಅದ್ರ ಬಗ್ಗೆ ಒಂದು ಖುಷಿ ಇದೆ. ಸ್ಪಂದನ ದೃಶ್ಯವಾಹಿನಿಗೊಂದು ಅದ್ಭುತವಾಗಿರ್ತಕ್ಕಂಥ ಮೈಲೇಜ್ ಬಂತ ಪ್ರೋಗ್ರಾಮ್ ಮೂಲಕ. ಹೌದು, ಜನ ಸ್ಪಂದನವನ್ನು ಬಹಳ ಗಂಭೀರವಾಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 24 ಗಂಟೆ ಒಂದು ಮ್ಯಾರಥಾನ್ ಕಾರ್ಯಕ್ರಮ ಯಾವ ವಾಹಿನಿ ಕೂಡ ಮಾಡಿರಲಿಲ್ಲ, ಸ್ಪಂದನ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರ ಹಿಂದೆ ನಿಮ್ಮ 45 ಡೇಸ್ಗಳ ದುಡಿಮೆ ಇತ್ತು, ನಿಮ್ಮ ತಂಡ ಅದ್ಭುತವಾಗಿ ಕೆಲಸಗಳನ್ನು ಮಾಡಿತ್ತು. ನನಗೆ ಯಾವಾಗಲೂ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ನಾನು ಪ್ರಾಡಕ್ಟ್ನ ಬಗ್ಗೆ ಮಾತಾಡೋದಿಲ್ಲ, ಆ ಪ್ರೊಸೆಸ್ ಹೇಗಿತ್ತು ಅಂತ ಹೇಳುವಂಥದ್ದು. 45 ಡೇಸ್ಗಳ ಲಾಂಗ್ ಜರ್ನಿ ಹೇಗಿತ್ತು, ಸಿದ್ಧತೆಗಳು? ನಾನು ದಿನ ಬೆಳಿಗ್ಗೆ ಮನೆಯಿಂದ ಸುಮಾರು ಒಂದು 7 ಕಾಲ ಅಷ್ಟೊತ್ತಿಗೆಲ್ಲ ಮನೆಯಿಂದ ಹೊರಗೆ ಬರ್ತಾ ಇದ್ದೆ. ರಾತ್ರಿ ಒಂದು 11:30-12 ಗಂಟೆಗೆಲ್ಲ ಮನೆ ಸೇರ್ತಾ ಇದ್ದೆ. ಬರೀ ಮ್ಯಾರಥಾನ್ ಬಗ್ಗೆ ಮಾತ್ರ ನಾನು ಅಲ್ಲಿ ಕೆಲಸ ಮಾಡ್ತಿರಲಿಲ್ಲ. ಐ ಯೂಸ್ ಟು ವರ್ಕ್ ಆನ್ ಮೈ ಡೈಲಿ ಪ್ರಾಸೆಸ್ ಏನಿದೆ ಅದು ಕೂಡ ನಾನು ಕೆಲಸ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಂದು ಏನು ಪ್ಲ್ಯಾನ್ ನಾನು ಮಾಡಿದ್ದೆ ಎಲ್ಲವೂ ಆ ಪ್ಲ್ಯಾನ್ ಥರಾನೇ ಆಯಿತು ಅಂತ ನಾನು ಹೇಳೋದಿಲ್ಲ. ಲಾಸ್ಟ್ ಮೂಮೆಂಟಿಗೆ ಪ್ಲ್ಯಾನ್ಸ್ಗಳೆಲ್ಲ ಕೆಲವು ಚೇಂಜಸ್ ಆಯಿತು. ಆ್ಯಕ್ಚುಲಿ 10 ಡೇಸ್ ಬ್ಯಾಕ್, ಅಂದರೆ ಮ್ಯಾರಥಾನ್ಗೂ 10 ದಿನ ಮುಂಚೆ ಪ್ರೋಗ್ರಾಮ್ಸ್ ಎಲ್ಲ ಫಿಕ್ಸ್ ಆಗಿ, ಫ್ರೀಸ್ ಆಗಿ, ಲಾಕ್ ಆಗಿ, ಇದಿಷ್ಟೇ ಪ್ರೋಗ್ರಾಮ್ಸ್, ಇನ್ನು ಯಾರು ಬಂದರೂ ಇಲ್ಲಿ ಪ್ರೋಗ್ರಾಮ್ ಚೇಂಜ್ ಮಾಡೋದಕ್ಕಿಲ್ಲ ಅಂತ ನಾನೆಲ್ಲ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಫಾರ್ ಯುವರ್ ಇನ್ಫಾರ್ಮೇಷನ್, ನಾನಿಲ್ಲಿ ಅದನ್ನು ಹೇಳ್ಬೋದು, ಇದು ಒಳ್ಳೆ ವೇದಿಕೆ ನನಗೆ ಹೇಳೋದಕ್ಕೆ. ವಿ ಡಿಡ್ ದ ಮ್ಯಾರಥಾನ್ ಆನ್ 8th of May. ನಿಮಗೆ ಗೊತ್ತಿರಲಿ ಸರ್, 6ನೇ ತಾರೀಕು ಸಾಯಂಕಾಲ ತನ್ಕೊಂಡು ನಮ್ಮ ಪ್ರೋಗ್ರಾಮ್ ಫಿಕ್ಸ್ ಆಗಿರಲಿಲ್ಲ. 3-4 ಪ್ರೋಗ್ರಾಮ್ಸ್ಗಳು ಇನ್ನೂ ಆಚೆ ಈಚೆ, ಹಿಂದೆ ಮುಂದೆ, ಮೇಲೆ ಕೆಳಗೆ ಎಲ್ಲ ಆಗ್ತಾಯಿತ್ತು. Even till the 6th of May, till midnight, we couldn't finalize on most of the things. But on 7th of May, when we were working under terrible pressure ಅಲ್ಲ, ಆವಾಗ 7ನೇ ತಾರೀಕಿಗೆ ಈ ಪ್ರೋಗ್ರಾಮ್ಸ್ಗಳೆಲ್ಲ ಫ್ರೀಸ್ ಆಯಿತು. ಈ ಪ್ರಾಸೆಸ್ಸೇ ಬಹಳ ಚೆಂದ. ನೀವು ಹೇಳಿದಾಗಿದೆ, ರೈಟ್ ಪಾಯಿಂಟ್. ಅದನ್ನು ತುಂಬ ಸೂಕ್ಷ್ಮವಾಗಿ ಹೆಚ್ಚಿನವ್ರು ಯಾರೂ ಗಮನಿಸಿರೋದಿಲ್ಲ. ಜನ ಸುಮ್ಮನೆ ಟಿ ವಿ ಮುಂದೆ ಕೂತು ನೋಡ್ತಾ ಇರ್ತಾರೆ. ನಾನು ಯಾವತ್ತು ಪ್ರಾಡಕ್ಟ್ ನಂಬೋದಿಲ್ಲ, ಪ್ರೊಸೆಸ್ ಮಾತ್ರ. ಎಕ್ಸಾಕ್ಟ್ಲಿ. ನಾವೀಗ ಕುದುರೆಮುಖಕ್ಕೆ ಉಡುಪಿಯಿಂದ ಹೋಗ್ತಿದ್ದೀವಿ ಅಂತಂದರೆ ನನಗೂ ಅಷ್ಟೇ ಮುಖ್ಯ ಆಗೋದು ಉಡುಪಿಯಿಂದ ಕುದುರೆಮುಖಕ್ಕೆ ನಾನು ಹೋಗೋ ಯಾನ ಮಾತ್ರ ಮುಖ್ಯ. ಕುದುರೆಮುಖಕ್ಕಿಂತ ಆ ಯಾನ ಮಾತ್ರ ಮುಖ್ಯ. 45 ದಿನಗಳ ಪ್ರಾಸೆಸ್ ಹೇಗೆ ಅಂತಂದರೆ, ನೋಡಿ ಸರ್, ನೀವು ಇಮ್ಯಾಜಿನ್ ಮಾಡಿ, ಈ ಪ್ರೋಗ್ರಾಮಲ್ಲಿ ತಂದದ್ದು ನಾವು ಅಂತಿಂಥ ಸಾಧಕರನ್ನಲ್ಲ, ಒಬ್ಬೊಬ್ಬರು ಕೂಡ ಅತಿ ಅದ್ಭುತ ಸಾಧಕರನ್ನು ನಾವೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ತಂದ್ವಿ. ಗಂಟೆಗೂ ಒಬ್ಬೊಬ್ಬ ಹೊಸ ಕಾರ್ಯಕ್ರಮ, ಒಬ್ಬೊಬ್ಬ ಹೊಸ ಇವರನ್ನು ರಿಸೋರ್ಸ್ ಪರ್ಸನನ್ನು ತಂದ್ವಿ. ಗಂಟೆಗೂ ಹೊಸ ಕಾರ್ಯಕ್ರಮ. ಪ್ರತಿಯೊಂದು ಕಾರ್ಯಕ್ರಮಕ್ಕೊಂದು ಹೊಸ ಹೆಸರಾಗಬೇಕು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೊಸ ಮಾಂಟೇಜ್ ಆಗಬೇಕು, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸ BG ಆಗಬೇಕು, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸ ಲುಕ್ ಆಗಬೇಕು, ಹೊಸ ಸೆಟಪ್ ಆಗಬೇಕು, ಹೊಸ ಟಾಪ್ ಬ್ಯಾಂಡ್ ಆಗಬೇಕು, ಹೊಸ ಕಮಿಂಗ್ ಅಪ್ ಆಗಬೇಕು, ಹೊಸ ಪ್ರೆಸೆಂಟೇಷನ್ ಆಗಬೇಕು, ಹೊಸ ಕಾಸ್ಟ್ಯೂಮ್ಸ್ ಆಗಬೇಕು. ಜಸ್ಟ್ ಇಮ್ಯಾಜಿನ್. ಬಟ್ ಅವಿನಾಶ್ ಸೇಮ್, ಐ ಆಮ್ ದ ಸೇಮ್, ನಾನು ಸೇಮ್. ಬಟ್ ಗಂಟೆಗೂ ನನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕಾಗಿತ್ತಲ್ಲಿ.
ಸೊ ಈ ಮೈಂಡ್ ಸೆಟ್ ಚೇಂಜ್ ಮಾಡೋದು ಪರಿಸರದ ಮೂಡ್ನಿಂದ ಹಾಸ್ಯದ ಮೂಡಿ ಬರಬೇಕು, ಹಾಸ್ಯದ ಮೂಡ್ನಿಂದ ಸಂಗೀತ ಮೂಡಿ ಬರಬೇಕು, ಸಂಗೀತ ಮೂಡ್ನಿಂದ ನ್ಯೂಸಿಗೆ ಬರಬೇಕು, ನ್ಯೂಸಿದ ಮೂಡಿಂದ ಮತ್ತೊಂದು ಯಾವುದೋ ಇದಕ್ಕೆ ಹೋಗಬೇಕು. ದೇರ್ ವಾಸ್ ಟೈಮ್ ಓನ್ಲಿ ಫಾರ್ 3.5 minutes ಅಷ್ಟೇ. ಈ ಫೋಟೋಗ್ರಾಫ್ಸ್ ಎಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ ಸರ್. ನಾನು ನಿಮಗೆ ಇಲ್ಲಿ ಹೇಳ್ತೇನೆ, ಈ ಮ್ಯಾರಥಾನ್ನ ಮುಖ್ಯ ಉದ್ದೇಶಗಳನ್ನು ನಾನು ಹೇಳ್ತೇನೆ. ಇದ್ರ ಹಿಂದೆ ಮುಖ್ಯವಾದಂಥ ಒಂದು ಉದ್ದೇಶ ಇದ್ದದ್ದು ನಂದು ಟೀಮ್ ಕಟ್ಟೋದು, ಒಂದು ತಂಡವನ್ನು ಕಟ್ಕೊಳ್ಳೋದು ಒಂದು ಬಹಳ ಮುಖ್ಯವಾದಂಥ ಉದ್ದೇಶವಾಗಿತ್ತು. ಎರಡನೇದು ಈ ಫೋಟೋಗ್ರಾಫ್ಸೇ ಹೇಳ್ತದೆ ನೋಡಿ, ಆನ್ ಆನ್ ಆ್ಯಾವ್ರೇಜ್ ನಾವೆಲ್ಲ ಹುಡುಗರು 25 ವರ್ಷದ ಹುಡುಗರು ನಾವೆಲ್ಲರೂ ಕೂಡ. ಸೊ ನಮ್ಮಲ್ಲಿ ಇರುವಂಥ ಎಕ್ವಿಪ್ಮೆಂಟ್ಸ್ ಏನಿದೆ ಎಲ್ಲ ಫಸ್ಟ್ ಕ್ಲಾಸ್ ಹೈ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್. ಈ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಮ್ಯಾಕ್ಸಿಮಮ್ ಆಗಿ ಹೇಗೆ ಬಳಸ್ಬೋದು ಅಂತಲೂ ಒಂದು ಚಿಂತನೆ ಸ್ಟಾರ್ಟ್ ಆಯಿತು. ಸೊ ಟು ಪ್ರೂವ್ ಸಮಥಿಂಗ್ ದ್ಯಾಟ್ ಯಂಗ್ಸ್ಟರ್ಸ್ ಏನೋ ಹೊಸತನ್ನು ಮಾಡ್ಬೋದು ಅನ್ನೋದು ಎರಡನೇ ಉದ್ದೇಶ ಆಗಿತ್ತು. ಮೂರನೇ ಉದ್ದೇಶ ಅಕ್ಷಯ ತದಿಗೆಗೆ ಒಂದು ಹೊಸ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ, ಅದು ಮೂರನೇ ಉದ್ದೇಶ ಆಗಿತ್ತು. ನಾಲ್ಕನೇದು ಮದರ್ಸ್ ಡೇಗೆ ಒಂದು ಹೊಸ ಕಾರ್ಯಕ್ರಮ ಮಾಡಬೇಕು ಅಂತ ಆಗಿತ್ತು. ವೆರಿ ಇಂಪಾರ್ಟೆಂಟ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಂಗ್ಸ್ಟರ್ಸ್ಗಳಿಗೆ ಮೋಟಿವೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮ್ಯಾರಥಾನ್ ಈ 5 ಮುಖ್ಯ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡು ನಾವು ಇದಕ್ಕೆ ಇಳಿದಿದ್ದು. ಅದಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದ ಬಿಗ್ ಸಲ್ಯೂಟ್ ಕಾನ್ಸೆಪ್ಟ್ ತುಂಬ ಜನರಿಗೆ ಇಷ್ಟ ಆಗಿದೆ. ಬಿಕಾಸ್ ಐ ಹ್ಯಾವ್ ಟ್ರೈ ಟು ಗೆಟ್ ಇನ್ಫಾರ್ಮೇಷನ್ ಫ್ರಮ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್. ಆ್ಯಕ್ಚುಲಿ ಅಲ್ಲಿ ಯೋಧರಾಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪೊಲೀಸರಿಗೆ ನಾವು ಒಂದು ಬಿಗ್ ಸಲ್ಯೂಟ್ ಅಂತ ಹೇಳಿದ್ದು. ಮತ್ತು ಈಗಲಿನ ಪ್ರಚಲಿತ ವಿದ್ಯಮಾನ ನೀರಿಲ್ಲ, ಬರದ ಬಗ್ಗೆ ನಾವು ಅಲ್ಲಿ ಹೇಳಿದ್ದು 3 ಕಾನ್ಸೆಪ್ಟ್ಸ್ಗಳನ್ನು ತೋರಿಸಿದ್ದು. ಇದೆಲ್ಲವೂ ಕೂಡ ಒಂದು 8-10 ಬೇರೆ ಬೇರೆ ವಿಷಯಗಳನ್ನು ಒಂದೇ ವೇದಿಕೆ ಮೇಲೆ ಹಾಕಿ ಕುಣಿಸಿದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಕಲ್ಪನೆನೇ ಹೊಸ್ತಿದ್ದು, ಹೊಸ ಕಲ್ಪನೆ. ಆ ಕಲ್ಪನೆ ಸಾಕಾರಗೊಂಡಿತ್ತು. ಇದೆಲ್ಲದಕ್ಕೂ ಕೂಡ ನೀವು ನೋಡಿದ್ರೆ 3 ಗಂಟೆ ರಾತ್ರಿಯಲ್ಲಿ ಹೇಗಿತ್ತು ನಮ್ಮ ಸ್ಟುಡಿಯೋ. 3 ಗಂಟೆ ರಾತ್ರಿಗೆ ಎಂತ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವಿಲ್ಲೆಲ್ಲ ಸೇರಿ. ಸೊ ದಟ್ಸ್ ಹೌ ವಿ ವೆಂಟ್. ತುಂಬ ಖುಷಿ ಅನಿಸ್ತು. ಬಹಳ ವಿಸ್ಮಯ ಅಂತ ಅನಿಸುವಂಥದ್ದು ನನಗೆ. ನೀವು 2 ಮ್ಯಾರಥಾನ್ಗಳನ್ನ ರೇಡಿಯೋದಲ್ಲಿ ಮಾಡಿದಿರಿ, ಇದಕ್ಕಿಂತ ದೊಡ್ಡದು ಮ್ಯಾರಥಾನ್ಗಳದು. ಅದಕ್ಕಿಂತ ಇದು ಹೇಗೆ ಭಿನ್ನವಾಗಿತ್ತು? ಸಿಕ್ಕಾಪಟ್ಟೆ ಭಿನ್ನ. ಇದು ಆಕಾಶ ಆದರೆ ಅದು ಭೂಮಿ, ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಅದು ಮಾಡಿದ್ದೀನಿ ಸ್ವಲ್ಪ ಸುಲಭ. ಇಟ್ಸ್ ನಾಟ್. ಇಲ್ಲಿ ಎಲ್ಲಿ ಟೈಮ್ ಇದೆ ನಮ್ಗೆ ಹೇಳಿ. 24 ಅವರ್ಸಲ್ಲಿ ಟೈಮ್ ಇಲ್ಲ. 24 ಅವರ್ಸಲ್ಲಿ ಟೈಮ್ ಇಲ್ಲ. ಒಂದು ಗೆಸ್ಟ್ ಒಬ್ಬರು ಬರೋದಿಲ್ಲ ಅಂತ ಲಾಸ್ಟ್ ಮೂಮೆಂಟಿಗೆ ಕೈ ಕೊಟ್ಟರು ನಾವು ಅದಕ್ಕೆ ಬ್ಯಾಕಪ್ಪಿಗೆ ರೆಡಿ ಆಗಬೇಕಾಗಿತ್ತು. ದಟ್ಸ್ ವಾಟ್ ಹ್ಯಾಪನ್ ವಿತ್ SP ಅಣ್ಣಾಮಲೈ ಸರ್ ಅವರ ಕಾರ್ಯಕ್ರಮ ಮತ್ತು ಖಾದರ್ ಅವ್ರ ಕಾರ್ಯಕ್ರಮದಲ್ಲಿ ಅದೇ ಆಯಿತು. ಅವರು ಅಣ್ಣಾಮಲೈ ಅವರಿಗೆ ಏನೋ ಅರ್ಜೆಂಟಾಗಿ ಏನೋ ಕಮಿಟ್ಮೆಂಟ್ ಬಂತು. ಸೊ ಹಾಫ್ ಆನ್ ಅವರ್ ಅವ್ರು ಬರೋದು ಡಿಲೇ ಆಯಿತು. ಅದಾಗಿದ್ದು ಒಳ್ಳೆದಾಯಿತು, ಯಾಕಂತಂದರೆ ಕಾರ್ಯಕ್ರಮ ನೋಡೋರಿಗೆ ತುಂಬ ಸರ್ಪ್ರೈಸಿಂಗ್ ಫ್ಯಾಕ್ಟ್ರ್ ಇತ್ತು ಅದರಲ್ಲಿ. ಖಾದರ್ ಅವರು ಕೂಡ ಬರೋದು 40 ನಿಮಿಷ ಲೇಟ್ ಆಯಿತು. ಅವರು ಕೊಚ್ಚಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅವತ್ತು. ಅವರು 8 ಗಂಟೆಗೆ ಹೊರಡಬೇಕಾಗಿತ್ತು. ಬಟ್ ಸ್ಟಿಲ್ ಹಿ ಕೇಮ್ ಹಿಯರ್ ಅಟ್ 9:40 ಹಿ ಕೇಮ್ ಆ್ಯಂಡ್ ಹಿ ವಾಸ್ ವಿತ್ ಅಸ್ ಟಿಲ್ 10:30. ಸೊ ಅದರಿಂದ ಸ್ವಲ್ಪ ಟೈಮ್ ಎಲ್ಲ ಏರುಪೇರಾದರೂ ಕೂಡ, ಬಟ್ ದ ವೇ ವಿ ಪಿಕ್ಡ್ ಅಪ್ ಎಟ್ 1 AM ಇನ್ ದ ನೈಟ್, ದಟ್ ವಾಸ್ ಆಲ್ಸೋ ನೈಸ್. ಸೊ ಇಟ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್ ಆಲ್ಸೋ. ಸೊ ಇದು ನಾವು ಮಾಡಿದವ್ರಿಗೆ ಇನ್ನೇನು ಮಾಡ್ಬೋದು ಅಂತ ನಮಗೆ ಅನಿಸ್ತು. ಸೊ ದಟ್ ಈಸ್ ದ ಮೇಕಿಂಗ್ ಆಫ್ 24 ಕಾರ್ಯಕ್ರಮಗಳ ಯೋಚನೆಗಳು ಹೊಳೆಯುವುದೇ ಬಹಳ ಅದ್ಭುತ ಅಂತ ಅನಿಸೋದು ನನಗೆ. 24 ಡಿಫ್ರೆಂಟ್ ಕಾರ್ಯಕ್ರಮಗಳು, ಬೇರೆ ಬೇರೆ ಬ್ಯಾನರ್ನ, ಬೇರೆ ಬೇರೆ ಶೀರ್ಷಿಕೆ, ಬೇರೆ ಬೇರೆ ಕಾರ್ಯಕ್ರಮಗಳು. ಈ ಕಾನ್ಸೆಪ್ಟ್ ಹೇಗೆ ಜೋಡಿಸ್ಕೊಂಡ್ರಿ ಅಂತ ಹೇಳಿ, ಅದ್ರ ಹಿಂದೆ ಏನು ಸೈಕಾಲಜಿ ಇತ್ತು? ಫೆಬ್ರವರಿ 24ನೇ ತಾರೀಕಿಗೆ ನಾನು ಫಸ್ಟ್ ಏನು ಮಾಡಿದ್ದೆ ಅಂತಂದರೆ, ಫಸ್ಟು ಎಲ್ಲರನ್ನ ನಾವು ಒಂದು ಮೀಟಿಂಗನ್ನು ಕರೆದ್ವಿ. ಎಲ್ಲರನ್ನ ಮೀಟಿಂಗನ್ನು ಕರೆದು ಕಾನ್ಫರೆನ್ಸ್ ರೂಮಲ್ಲಿ ನಾವು ಒಂದಿನ ಸೇರಿದ್ವಿ. ದಟ್ ವಾಸ್ ಅರೌಂಡ್ February 15th ಮೋಸ್ಟ್ಲಿ. ಸೇರಿ ಆದ ನಂತರ ಈಗಲೂ ನೀವು ನಮ್ಮ ಕಾನ್ಫರೆನ್ಸ್ ರೂಮಲ್ಲಿರುವಂಥ ದೊಡ್ಡ ವೈಟ್ ಬೋರ್ಡನ್ನು ನೋಡಿದರೆ ಅದರಲ್ಲೆಲ್ಲ ನಾನು ಬ್ರೈನ್ ಸ್ಟಾರ್ಮಿಂಗ್ ಬರೆದಿದ್ದೇನೆ. ಹೇಗೆ ನಡಿಬೇಕು, ಹೇಗೆ ಆಗಬೇಕು, ಏನೇನು ಕಾರ್ಯಕ್ರಮ, ಇದಕ್ಕೆ ಸ್ಟ್ರಾಟಜಿ ಏನು ಎಲ್ಲ ಬರೆದಿದೆ, ಅಲ್ಲಿದೆ, ಅದು ನೋಡ್ಬೋದು ನೀವು. ಅದ್ರ ಜೊತೆಗೆ ಸರ್ ಒಂದು ಮೀಟಿಂಗ್ ಆದ ನಂತರ ವಿ ಅಗೇನ್ ಹ್ಯಾಡ್ ಎ ಸೆಕೆಂಡ್ ರೌಂಡ್ ಆಫ್ ಮೀಟಿಂಗ್ ಆನ್ February 24th. ಓಕೆ, ಫಸ್ಟ್ ರೌಂಡ್ ಆಫ್ ಮೀಟಿಂಗಲ್ಲೇ ನಾವು ಇದು ಮಾಡೋದು ಅಂತ ಫೈನಲ್ ಆಗಿತ್ತು. ನಾನು ಆ್ಯಕ್ಚುಲಿ ಅಲ್ಲಿಂದ ಕೆಲಸ ಎಲ್ಲ ಮಾಡೋದಕ್ಕೆ ಶುರು ಮಾಡಲಿಲ್ಲ, ಬಟ್ ದ ಐಡಿಯಾ ವಾಸ್ ದ್ಯಾರ್ ಇನ್ ದ ಬ್ರೈನ್. ಸೊ February 24th ನಮ್ಮದು ಆ್ಯನಿವರ್ಸರಿ, 4ನೇ ವರ್ಷದ ಆ್ಯನಿವರ್ಸರಿ ದಿನ ನಾವೆಲ್ಲ ಸೇರ್ತೀವಿ. ನಾವೆಲ್ಲ ಒಟ್ಟಾಗಿ ಸೇರಿ ಅಲ್ಲಿ ನಾವು ಕೂತ್ಕೊಂಡು ಸೆಲೆಬ್ರೇಷನ್ಗಿಂತ ಮುಂಚೆ ಮಾರ್ಕೆಟಿಂಗ್ ಟೀಮ್, ಪ್ರೋಗ್ರಾಮಿಂಗ್ ಟೀಮ್, ಎಡಿಟರ್ಸ್, ನಾನು, ಜನರಲ್ ಮ್ಯಾನೇಜರ್ ಅವರು ನಾವೆಲ್ಲ ಒಟ್ಟಿಗೆ ಕೂತು ಎಲ್ಲರ ಐಡಿಯಾ ತೊಗೊಂಡ್ವಿ. ಒಬ್ಬೊಬ್ಬೊಬ್ಬರು ಎಲ್ಲರೂ ಐಡಿಯಾ ಹೇಳಿದ್ರು, ನಾವೆಲ್ಲ ನೋಟ್ ಡೌನ್ ಮಾಡಿದ್ವಿ. ದೆನ್ ವಿ ಫೈನಲೈಸ್ಡ್ ಇಟ್ ಆ್ಯಕ್ಚುಲಿ. ಸೊ ಅಲ್ಲಿ ಒಂದು ರೂಪರೇಷೆ ಬಂತು. ಸೊ ಆಲ್ಮೋಸ್ಟ್ ಒಂದು ಅಲ್ಲಿ ಫೈನಲ್ ಆಗಿತ್ತು. ನನ್ನ ಐಡಿಯಾಸ್ ಕೂಡ ಇತ್ತು, ತುಂಬ ಜನರು ಎಲ್ಲರ ಐಡಿಯಾಸ್ನು ನಾವು ತೊಗೊಂಡಿದ್ವಿ. ಸೊ ತಗೊಂಡು ನಂತರ ಆನ್ ದ ಸೆಕೆಂಡ್ ರೌಂಡ್ ಪ್ರಾಬಬ್ಲಿ February 24th ಆಗಿತ್ತಲ್ಲ, March 10-15 ಅನ್ನೋ ಅಷ್ಟೊತ್ತಿಗೆಲ್ಲ ನಾವು ಈ ಥರ ಅದು ಆಮೇಲೆ ಅದಕ್ಕೆ ರೂಪರೇಷೆ ಎಲ್ಲ ನಾನೇ ಕೊಡ್ತಾ ಬಂದೆ. ಹೆಸರು ಕೂಡ ನಾನು ಎಲ್ಲ ಕೂತೆಲ್ಲ ಮಾಡಿದ್ವಿ.
ಸೊ ದಟ್ಸ್ ಹೌ ಇಟ್ ಹ್ಯಾಪನ್ ಆ್ಯಕ್ಚುಲಿ ದ ಟೀಮ್ ವರ್ಕ್. ನಂತರ ನಾವು ಗೂಗಲಲ್ಲಿ ಜಿಮೇಲಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ, ಮ್ಯಾರಥಾನ್ ಡಿಸ್ಕಷನ್ಸ್ ಅಂತ. ಸೊ ಈ ಮ್ಯಾರಥಾನ್ ಡಿಸ್ಕಷನ್ಸಲ್ಲಿ ನಾವೆಲ್ಲರೂ ಲೂಪಲ್ಲಿದ್ವಿ. ಸೊ ನಾನು ಏನಾದರೂ ಐಡಿಯಾ ಬಂದರೆ ಅದ್ರಲ್ಲಿ ಬರಿತಾ ಇದ್ದೆ, ಅದನ್ನೆಲ್ಲ ನೋಡ್ತಿದ್ರು, ಅದಕ್ಕೆ ರಿಪ್ಲೈ ಕೊಡ್ತಿದ್ರು. ಹಾಗೆ ಆ ಲೂಪಲ್ಲಿರುವಂಥ ಪ್ರತಿಯೊಬ್ಬನಿಗೂ ಎನಿ ಐಡಿಯಾ ಎನಿ ಟೈಮ್ ಬಂದರೆ ಅವನು ಅಥವಾ ಅವಳು ಅದ್ರಲ್ಲಿ ಬರೀತಿದ್ರು. ಸೊ ಎಲ್ಲರೂ ಕನೆಕ್ಟೆಡ್ ಆಗಿದ್ವಿ. ಸೊ ದಟ್ಸ್ ಹೌ ಎಲ್ರಿಗೂ ಕನೆಕ್ಟೆಡ್ ಆಗಿದ್ಕೊಂಡು, ಸೊ ದಟ್ಸ್ ಇಸ್ ಸ್ಟ್ರಾಟಜಿ ದಟ್ ವಿ ಮೇಡ್. ಬಟ್ ಅದ್ಭುತವಾಗಿರ್ತಕ್ಕಂಥ ಪ್ರೊಸೆಸ್ ಬಗ್ಗೆ ನಾವು ಮಾತಾಡಿದ್ದೀವಿ, ಜರ್ನಿ ಬಿಗಿನ್ ಆದ ಬಗ್ಗೆ ಮಾತಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಬೆಳಿಗ್ಗೆ ಅದ್ಭುತವಾಗಿ ನೀವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ. 7 ಗಂಟೆಗೆ ಅದ್ಭುತವಾದ ಮುಹೂರ್ತ, ರಾಮಕೃಷ್ಣಾಶ್ರಮ ಸ್ವಾಮಿಗಳು ಬಂದರು, ವಿವೇಕಾನಂದರ ಆದರ್ಶಗಳ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ದಟ್ ವಾಸ್ ದ ಫ್ಯಾಂಟಾಸ್ಟಿಕ್ ಬಿಗಿನಿಂಗ್, ಬ್ಯೂಟಿಫುಲ್ ಬಿಗಿನಿಂಗ್ ಆ್ಯಕ್ಚುಲಿ. ಸ್ವಾಮಿ ಜಿತಕಾಮಾನಂದ ಮಹಾರಾಜ್ ಅವರು ಬಂದಿರೋದೇ ನಮ್ಮ ಮ್ಯಾರಥಾನಿಗೆ ಒಂದು ದೊಡ್ಡ ಕಿಕ್. ಅದು ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳಿದಾಗೆ ದ ಮ್ಯಾರಥಾನ್ ಆ್ಯಕ್ಚುಲಿ ಬಿಗ್ಯಾನ್ ವೆರಿ ವೆಲ್. ಸೊ ಅಲ್ಲೇ ನಾವು 50% ಪಾಸ್ ಆಗಿದ್ವಿ ಸರ್. ಅಲ್ಲಿ ಏನು ಕಾನ್ಸೆಪ್ಟ್ ಇತ್ತು ಮನಸ್ಸಲ್ಲಿ ಅಂತಂದರೆ, ದೀಪ ಬೆಳಗೋದಲ್ಲ, ಮನ್ಸು ಬೆಳಗಬೇಕು ಅಂತ. ಸೊ ಮನಸ್ಸಿದ್ರೆ ಮಾರ್ಗ, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ ಇದ್ದರೆ ನಾವು ಗೆಲ್ಬೋದು ಅನ್ನೋ ನಿಟ್ಟಿನಲ್ಲಿ ವಿವೇಕಾನಂದರ ಒಂದು ವಾಣಿಯನ್ನು ತೋರಿಸ್ತಾ ಅದ್ರ ಬಗ್ಗೆ 2 ನಿಮಿಷ ಸ್ವಾಮೀಜಿಯವರು ಮಾತಾಡುವಂಥದ್ದು. ನಂತರ ವೆರಿ ಇಂಪಾರ್ಟೆಂಟ್ಲಿ ಸ್ವಾಮೀಜಿಯವರು ಮಾಡ್ತಾ ಇರುವಂಥ ಸ್ವಚ್ಛ ಮಂಗಳೂರು ಅಭಿಯಾನದ ಬಗ್ಗೆ ತೋರಿಸ್ಬೇಕಾಗಿತ್ತು. ಅವ್ರು ಹೇಗೆ ಅದನ್ನು ಮಾಡ್ತಾ ಇದ್ದಾರೆ, ಅದ್ರ ಬ್ರೈನ್ ಸ್ಟಾರ್ಮ್ ಹೇಗೆ, ಅದನ್ನು ಹೇಗೆ ಅವ್ರು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ, ಅದೆಲ್ಲರಿಗೂ ನಮಗೆಲ್ಲರಿಗೂ ಒಂದು ಸ್ಫೂರ್ತಿ ಆಗಬೇಕು. ಸೊ ಮೊದಲನೇ ಕಾರ್ಯಕ್ರಮ ಅಮೇಝಿಂಗ್ ಸ್ಫೂರ್ತಿ. ಅದು ವಿವೇಕಾನಂದರಿಗಿಂತ ದೊಡ್ಡ ಮಹಾನ್ ಚೇತನ ಯಾರಿದ್ದಾರೆ. ಆ್ಯಂಡ್ ಇಲ್ಲಿ ಮತ್ತು ಇನ್ನೊಂದು ನನಗೊಂದು ಪರ್ಸ್ನಲಿ ಒಂದು ಲಿಂಕ್ ಇದೆ ಇದರಲ್ಲಿ. ದ ನಂಬರ್ 7 ಇದೆ ಅಲ್ಲ ಸರ್, ದ ನಂಬರ್ 7 ಈಸ್ ಇಂಟ್ರೆಸ್ಟಿಂಗ್ ಟು ಮೀ ಇನ್ ಮೈ ಲೈಫ್. ನಂದು ಬರ್ತ್ ಡೇಟ್ 7, ನಂದು ಬೈಕ್ ನಂಬರ್ 7ಇಂದ ಎಂಡ್ ಆಗುತ್ತೆ. ನಂದು ಪಾಲಿಸಿ ನಂಬರ್ಗಳು, ಪಾಸ್ಪೋರ್ಟ್ ನಂಬರು, ಅಕೌಂಟ್ ನಂಬರು, ಫೋನ್ ನಂಬರ್ಸು, ಇದೆಲ್ಲದರಲ್ಲೂ ಕೂಡ ಇದರ ಸ್ಟಾರ್ಟಿಂಗಲ್ಲಿ 7 ಇದೆ, ಎಂಡಿಂಗಲ್ಲಿ 7 ಇದೆ, ಇಲ್ಲ ಮಧ್ಯದಲ್ಲಿ 7 ಇದೆ. ಆಯಿತಾ. ನಾನು ಫಸ್ಟ್ ಅಫಿಷಿಯಲಿ ನಾನು ಜಾಯ್ನ್ ಆಗಿದ್ದು 92.7ಗೆ. ಆಯಿತಾ. ಲಾಸ್ಟ್ ಮ್ಯಾರಥಾನ್ ವಾಸ್ 92.7 ಅವರ್ಸ್ ನಾನು ಮಾಡಿದ್ದು. ಆಯಿತಾ. ಅದನ್ನು ಮುಗಿಸಿದ್ದು ಕೂಡ 92.7 ಅವರ್ಸಿಗೆ. ಆಯಿತಾ. ಈ ಮ್ಯಾರಥಾನ್ ಶುರು ಆಗಿದ್ದು ಕೂಡ 7 ಗಂಟೆಗೆ, ಮುಗಿದಿದ್ದು ಕೂಡ 7 ಗಂಟೆಗೆ. ಸೊ ಈ 7ಗೂ ನನಗೂ ಏನೋ ಒಂದು ಕನೆಕ್ಷನ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು. ಸೊ ಐ ಬಿಲೀವ್ ಇನ್ ನಂಬರ್ 7. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. 24 ಗಂಟೆಗಳ ಕಾರ್ಯಕ್ರಮಗಳಾಗಿದೆ, ಎಲ್ಲೂ ಕೂಡ ಗ್ಯಾಪ್ ಆಗಲಿಲ್ಲ, ಎಲ್ಲೂ ಕೂಡ ಕ್ರೈಸಿಸ್ ನನ್ನ ಮೇಲೆ ಬಿಟ್ಟು ಹೋಗಿಲ್ಲ. ನಾವು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ರೈಸಿಸ್ಗಳು ಓಡ್ತಿದ್ದವು. ತುಂಬಾ ಚೆನ್ನಾಗಿರ್ತಕ್ಕಂತಹ ಟೀಮ್ ವರ್ಕ್ ಇತ್ತು, ಬಹಳ ಸ್ಫೂರ್ತಿ ಕೊಡುವಂತ ತಂಡ ನಿಮ್ ಜೊತೆಗಿತ್ತು. ಸ್ಕ್ರೀನಲ್ಲಿ ಅವಿನಾಶ್ ಬರ್ತಾ ಇದ್ರು, ಬಟ್ ನಿಮ್ಮ ಹಿಂದೆ ಸಾಕಷ್ಟು ಮಂದಿ ದೊಡ್ತಾ ಇದ್ರು. ಬಹಳ ಖುಷಿ ಕೊಡೋ ಸಂದರ್ಭ ಇದು. ಈಗ ನಿಮ್ಗೆ ತಟ್ಟ ಮನಸ್ಸಲ್ಲಿ ಬರುವಂತ ಕೆಲವು ಕಾರ್ಯಕ್ರಮ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿ. ತುಂಬಾ ಅದ್ಭುತ ಸ್ಫೂರ್ತಿ ಕೊಟ್ಟ ಕಾರ್ಯಕ್ರಮ. ಅದೇ ಈಗ ರೇಟಿಂಗ್ ಎಲ್ಲ ಮಾಡೋದಾದ್ರೆ ಬೇರೆ ಬೇರೆ ಇದೆಲ್ಲ ಇದೆ. 24 ಅದ್ಭುತಗಳೇ ನನ್ನ ಪ್ರಕಾರ. 24 ಬಹಳ ಅದ್ಭುತವಾದ ಕಾರ್ಯಕ್ರಮಗಳು, ಬಟ್ ನಿಮ್ಮ ಮನಸ್ಸಲ್ಲಿ ಗಟ್ಟಿ ಕೂತ ಕಾರ್ಯಕ್ರಮಗಳು. ಫಸ್ಟ್ ಕಾರ್ಯಕ್ರಮನೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಫಸ್ಟ್ ಅದು. ಆಮೇಲೆ ಸೆಕೆಂಡ್ ಇವ್ರ ಜೊತೆ ಮಾಧವ್ ಉಳ್ಳಾಲ್ ಜೊತೆ ಮಾಡಿದಂಥ ಕಾರ್ಯಕ್ರಮದ ಬಗ್ಗೆ ಭಾಳ ನಾನು ಅದಕ್ಕೆ ಏನು ಮಾಡಿದ್ದೆ ಅಂತಂದರೆ, ಒಂದಷ್ಟು ಜನರನ್ನ ನಾನು ಬಿಟ್ಟಿದ್ದೆ. ಒಂದು 10ರಿಂದ 15 ಜನ ನನ್ನ ಕ್ರಿಟಿಕ್ಸ್ ಅಂತ ಕೆಲವು ಮಂದಿಗಳಿದ್ದಾರೆ. ಅದು ಯಾರಂತ ನಾನು ಹೇಳೋದಿಲ್ಲ. ಕ್ರಿಟಿಕ್ಸು ಮತ್ತು ಅವರು ಇದು ಮಾಡೋರು ಕೂಡ, ದೇ ಆ್ಯಕ್ಚುಲಿ ಗೈಡ್ ಮೀ ಆಲ್ಸೋ, ದೇ ಆರ್ ಮೈ ಕ್ರಿಟಿಕ್ ಆಲ್ಸೋ, ಎಲ್ಲರೂ ಕೂಡ ಅವ್ರನ್ನ ನಾನು ಬಿಟ್ಟಿದ್ದೆ. ಅದು ಯಾರಂತ ನಾನು ಹೇಳೋದಿಲ್ಲ. ಸೊ ಅವರಿಂದ ಎಲ್ಲ ಮಾಧವ್ ಉಳ್ಳಾಲ್ ಅವರ ಕಾರ್ಯಕ್ರಮ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿದರು. ಆಮೇಲೆ ಒಬ್ಬರು ಸ್ಟ್ರಾಂಗ್ ಕ್ರಿಟಿಕ್ ಇದ್ದಾರೆ ಸರ್. ಅವರು ನಾನು ಏನೇ ಮಾಡಿದರೂ ಅವರು ಫಸ್ಟ್ ಫೋನ್ ಮಾಡಿ ಅದು ಚೆನ್ನಾಗಾಗಿಲ್ಲ ಅಂತಲೇ ಹೇಳೋದು ಅವರು. ಸೊ ಅವರು ನನಗೆ ಮಾಧವ್ ಉಳ್ಳಾಲ್ ಕಾರ್ಯಕ್ರಮದ ಬಗ್ಗೆ ಹೇಳಿದರು. SP ಜೊತೆ ಪ್ರೋಗ್ರಾಮ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಕ್ಚುಲಿ. ಖಾದರ್ ಜೊತೆ ಕಾರ್ಯಕ್ರಮ, ರವಿ ಜೊತೆ ಕಾರ್ಯಕ್ರಮ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಭಿನಯ ಚತುರ ಬಿರಾದರ್ ಮತ್ತು ನೆನಪಿನ ಅಂಗಳದಲ್ಲಿ ಶಂಕರ್, ದ್ಯಾಟ್ ಪ್ರೋಗ್ರಾಮ್ ವಾಸ್ ಆಲ್ಸೋ ವೆರಿ ನೈಸ್. ನಾವು ಶಂಕರ್ನಾಗಿನ ಆಡಿಯೋವನ್ನು, ಥ್ಯಾಂಕ್ಸ್ ಟು ಕಮಲ್ ನಯನ್ ಮೈ ಕಲೀಗ್, ಶಂಕರ್ನಾಗ್ನ ಆಡಿಯೋ ನಾವು ಒಂದು 6 minutes ಆಡಿಯೋ ನಾವೇನು ಪ್ಲೇ ಮಾಡಿದ್ವಿ, ಅದು ಪ್ರಾಬಬ್ಲಿ ವೆರಿ ರ್ಯಾರ್ ಅದು. ಆಮೇಲೆ ನಾವು ಬಿರಾದರ್ ಅವ್ರ ಜೊತೆಗೆ ಫೋನಲ್ಲಿ ಸಂಪರ್ಕ ಮಾಡಿ ಅವ್ರದ್ದೊಂದು ಆಡಿಯೋ ತೊಗೊಂಡಿದ್ದು, ದ್ಯಾಟ್ ವಾಸ್ ಆಲ್ಸೋ ವೆರಿ ರ್ಯಾರ್. ಸೊ ಈ ಥರದ ಎಲ್ಲ ಪ್ರೋಗ್ರಾಮ್ಗಳು ಬೇರೆ ಬೇರೆ. ಮತ್ತು AP ಭಟ್ರ ಜೊತೆ ಮಾಡಿದಂಥ ಕಾರ್ಯಕ್ರಮ ಅದಂತೂ ಕೆನ್ನೆ ಮೇಲೆ ಹೊಡೆದಂಗಿತ್ತು, ಅದು ಎಲ್ಲರೂ ನೋಡಿದವ್ರು ಎಲ್ರಿಗೂ ಕೂಡ. ಸೊ ಈ ಥರ ಇದಿಷ್ಟು ತಕ್ಷಣಕ್ಕೆ ಪಟ್ಟಂತ ನೆನಪಿಗೆ ಬರುವಂಥ. ಸ್ನೇಹಿತರೆ, 24 ಗಂಟೆಗಳ ಮ್ಯಾರಥಾನ್ ಆಗಿದೆ. ಜೋರಾಗಿ ಮಳೆ ಸುರಿದು ಈಗ ಹನಿಗಳು ಮಾತ್ರ ಬೀಳ್ತಾ ಇದೆ. ಹ್ಯಾಂಗೋವರ್ನಿಂದ ಅವಿನಾಶಿಗಿನ್ನೂ ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ಟೀಮ್ನವರಿಗೊಂದು ಸ್ಫೂರ್ತಿ ಕೊಟ್ಟ ಉತ್ಸವದ ಕ್ಷಣ ಅದು ಸ್ನೇಹಿತರೆ, ಒಂದು ಸೆಲೆಬ್ರೇಷನ್ ಕ್ಷಣ ಅದು. ಸಾಕಷ್ಟು ಮಾತುಕತೆ ಬಾಕಿ ಇದೆ. ಸ್ನೇಹಿತರೆ, ಒಂದು ಬ್ರೇಕ್ ಹೋಗ್ತಾ ಇದೆ.
ಸ್ನೇಹಿತರ, ಮ್ಯಾರಥಾನ್ ಮುಗಿದಾಗ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಅವಿನಾಶ್ ಕಾಮತ್ ಜೊತೆ ಮತ್ತೆ ಮಾತಾಡ್ತೇವೆ. ಅವರು ಈ ಕಾರ್ಯಕ್ರಮವನ್ನು ಇಡೀ ರೂಪಿಸಿರ್ತಕ್ಕಂಥವ್ರು, ಇಡೀ ಕಾರ್ಯಕ್ರಮವನ್ನು ಆ್ಯಂಕರ್ ಮಾಡಿರ್ತಕ್ಕಂಥವ್ರು, ಸಾಕಷ್ಟು ಇದಕ್ಕೋಸ್ಕರ ರಿಸೋರ್ಸ್ ಒಟ್ಟು ಮಾಡಿಕೊಂಡು ಸ್ಪಂದನಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಭಾವಳಿ ತೋರಿಸಿರ್ತಕ್ಕಂಥವ್ರು. ಮತ್ತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಇಲ್ಲಿ ಎಲ್ಲ ಅಭಿರುಚಿಗಳ ಒಂದು ಕಾರ್ಯಕ್ರಮ ಇತ್ತು ಅವಿನಾಶ್, ನೆನಪು ಮಾಡ್ಕೊಳ್ಳಿ. ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಇತ್ತು, ಯುವತಿಗೋಸ್ಕರ ಇತ್ತು, ಹಾಸ್ಯಕ್ಕೋಸ್ಕರ ಕಾರ್ಯಕ್ರಮ ಇತ್ತು, ಪರಿಸರ ಪ್ರೀತಿ ಇತ್ತು, ರಾಷ್ಟ್ರ ಪ್ರೇಮ ಇತ್ತು. ಎಲ್ಲ ರಸವನ್ನು ಒಟ್ಟು ಮಾಡ್ತಾ ಹೋದ್ರಿ. ಹೌದು, ಅದೇ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನಲ್ ಪ್ರೋಗ್ರಾಮ್ ಆಗಬೇಕು ಅಂತ. ನೀವೆಲ್ಲ ಪ್ರೋಗ್ರಾಮ್ಸ್ಗಳ ಹೆಸರು ನೋಡಿದ್ರು ಮತ್ತು ಅದರಲ್ಲಿದ್ದಂಥ ಪಾರ್ಟಿಸಿಪೇಟ್ ಮಾಡಿದಂಥ ಇವರನ್ನು ರಿಸೋರ್ಸ್ ಪರ್ಸನ್ಗಳನ್ನು ನೋಡಿದ್ರು ಕೂಡ ನಾನು ಅಲ್ಲಿ ಅದನ್ನು ಹೇಳ್ತಾ ಇದ್ದೆ. ಸೊ ಎಟ್ ದ ಎಂಡ್ ಆಫ್ ಎವ್ರಿ ಪ್ರೋಗ್ರಾಮ್ ದರ್ ವಾಸ್ ಅ ಮೆಸೇಜ್ ದಟ್ ಯು ಕ್ಯಾನ್ ಟೇಕ್ ದಿಸ್ ಮೆಸೇಜ್ ಫ್ರಮ್ ದಿಸ್ ಪರ್ಸನ್ ಅಂತ. ಮಾಧವ್ ಉಳ್ಳಾಲ್ ಅವರಿಂದ ನೀವು ಈ ಮೆಸೇಜನ್ನು ನಾವು ತೊಗೋಬೋದು, ಗಗನ್ನಿಂದ ಈ ಮೆಸೇಜ್ ನಾವು ತೊಗೋಬೋದು, ರವಿಯಿಂದ ಈ ಮೆಸೇಜ್ ನಾವು ತೊಗೋಬೋದು. ಎಲ್ಲರೂ ಅಪೂರ್ವ ಅಮೋಘ ಸಾಧಕರು, ಯಾರು ಸುಮ್ಮನೆ ಸಾಧಕರಾದವರಲ್ಲ. ಯುನೋ, ಸೊ ಪ್ರತಿ ಒಂದೊಂದು ಪ್ರೋಗ್ರಾಮ್ ಯಾವುದೊಬ್ಬ ಮಿನಿಸ್ಟರ್ನ ಕರೀಲಿಲ್ಲ, ಖಾದರನ್ನ ಕರೆದಿದ್ರಿ. ಹೌದು. ಯಾವುದೊಬ್ಬ ಪೊಲೀಸರನ್ನ ಕರೀಲಿಲ್ಲ, ಅಣ್ಣಾಮಲನ್ ಕರೆದಿದ್ರಿ. ಯಾವುದೊಬ್ಬ ಸಿಂಗರನ್ನ ಕರೀಲಿಲ್ಲ, ಗಗನನ್ನ ಕರೆದಿದ್ರಿ. ನಂಬರ್ 1 ಅನ್ನು ಕರೀತಾ ಹೋಗಿದ್ರಿ. ಹೌದು. ಆ್ಯಂಡ್ ದೇ ಆರ್ ನಾಟ್ ಸಿಂಪ್ಲಿ ನಂಬರ್ ಒನ್ಸ್, ದೇ ಹ್ಯಾವ್ ಸ್ಟ್ರಗಲ್ಡ್ ಟು ಬಿಕಮ್ ನಂಬರ್ 1. ಪ್ರಜ್ಯೋತ್ ಡೇಸಾ ಈ ಕೊಂಕಣಿ ಸಿಂಗಿಂಗಲ್ಲಿ ಅವರೊಬ್ಬರೀಗ ಒಂದು ಒಳ್ಳೆ ಸಿಂಗರ್ ಆಗಿ ಮೂಡಿ ಬರ್ತಾ ಇದ್ದಾರೆ. ಸೊ ಐ ಆ್ಯಕ್ಚುಲಿ ಫೌಂಡ್ ಹಿಮ್ ಥ್ರೂ ಫೇಸ್ಬುಕ್. ಸೊ ಇದೆಲ್ಲ ಹೇಗೆ ನಡೀತಾ ಇತ್ತು ಅಂತಂದರೆ, ಅವರೆಲ್ಲರನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಇವರೆಲ್ಲರಿಗೂ ಇಲ್ಲಿ ತುಂಬಿಸ್ಬೇಕು ಅಂತ ಒಂದೆಲ್ಲ ಇತ್ತು. ಸೊ ಎಲ್ಲದ್ರ ಜೊತೆ ದಿಸ್ ಪಾರ್ಟ್ ನಾನೀಗ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ, ದಿಸ್ ಇಸ್ ಪ್ರಾಬಬ್ಲಿ ತುಂಬ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಿ ನೀವು ಈ ಪ್ರಶ್ನೆ ಕೇಳೋರಿದ್ರು ಏನೋ ಮತ್ತೆ ಮುಂದಕ್ಕೆ. ಇಲ್ಲಿ ಕೆಲಸ ಮಾಡಿದಂತಹ ಸ್ಪಂದನ ವಾಹಿನಿಯಲ್ಲಿ ನನ್ನ ಹಾಗೇ ಕೆಲಸ ಮಾಡ್ತಾ ಇರುವಂಥ ಇಲ್ಲಿ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಯುವತಿ, ನಾನು ಎಲ್ಲರ ಹೆಸರು ಹೇಳ್ತಾ ಹೋದರೆ ಪ್ರಾಬಬ್ಲಿ 35 ಜನರ ಹೆಸರು ಹೇಳೋದು ಕಷ್ಟ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಈ ಮ್ಯಾರಥಾನ್ನಲ್ಲಿದೆ. ಈ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಆಗಿ ಮಾರ್ಪಟ್ಟಿದೆ. ಇಲ್ಲಿ ಕ್ಯಾಮ್ರಾ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಹೇಗೆ ಫಟ್ ಕೆಲಸ ಮಾಡಿದ್ದಾರೆ. PCR ಅಲ್ಲಿ ಕೆಲಸ ಮಾಡ್ತಾ ಇರೋವಂಥ ಧನುಷ್, ಶೈಲೇಶ್ ಇವರೆಲ್ಲ ನನ್ನ ಥರನೇ ನನಗಿಂತ ಜಾಸ್ತಿ ಮ್ಯಾರಥಾನ್ ಮಾಡಿದವರು. ಅವರೆಲ್ಲ ಅವತ್ತು 2 ದಿನ MCR ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸುದರ್ಶನ್ ಇವರೆಲ್ಲರೂ, ನಾನು ಎಲ್ಲರ ಹೆಸರನ್ನು ಹೇಳೋಕ್ಕಾಗಲ್ಲ, ಅವರೆಲ್ಲರೂ ಕೂಡ ನನ್ನ ಥರನೇ ಮ್ಯಾರಥಾನ್ ಮಾಡಿದವರು. ಇಲ್ಲಿ ಕ್ಯಾಮ್ರಾದ ಹಿಂದೆ ಕೆಲಸ ಮಾಡಿದವರು ನನ್ನ ಥರನೇ ಮ್ಯಾರಥಾನ್ ಮಾಡಿದವರು. ನನಗೆ ತಿಂಡಿ, ಟೀ, ಕಾಫಿ ಕೊಟ್ಟಂಥ ಪದ್ಮ ಇವರು ಸುಚಿತ್ರಾ ಅವರೆಲ್ಲರೂ ಕೂಡ ನನ್ನ ಜೊತೆಗೆ ಮ್ಯಾರಥಾನ್ ಮಾಡಿದವರು. ಎಲ್ಲರ ಕಾಂಟ್ರಿಬ್ಯೂಷನ್ ಒಟ್ಟಾಗಿ ಆಗಿ ಹನಿಗೂಡಿ ಹಳ್ಳ ಅಂತ ಹೇಳಿದಾಗೆ ಈ ಮ್ಯಾರಥಾನ್ ಮೂಡಿ ಬಂದಿದೆ. ಸೊ ಎ ಬಿಗ್ ಥ್ಯಾಂಕ್ಸ್ ಟು ಎ ಬಿಗ್ ಹಗ್ ಆ್ಯಂಡ್ ಅ ಬಿಗ್ ಥ್ಯಾಂಕ್ಸ್ ಟು ಎವ್ರಿಬಡಿ ವರ್ಕಿಂಗ್ ಇನ್ ಸ್ಪಂದನ. ಎಲ್ಲಕ್ಕಿಂತ ವಿಶೇಷವಾದ ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಮತ್ತು ನಿಮ್ಮ ಅಮ್ಮ ಅವರು ಕೂಡ ಮ್ಯಾರಥಾನ್ ಮಾಡಿದ್ರು. 24 ಗಂಟೆ ಈಗ ಕೂತ್ಕೊಂಡು ನಿಮ್ಮ ಕಾರ್ಯಕ್ರಮ ಹಚ್ಚ ಮಾಡಿದ್ದಾರೆ. ಹೌದು, ಅದ್ರ ಮಗ ಏನು ಅದ್ಭುತ ಮಾಡ್ತಾನಂತ ಅವರು ಎಣಿಸ್ಕೊಳ್ತಾ, ಪ್ರೀತಿ ಮಾಡ್ತಾ ಇಡೀ ಕಾರ್ಯಕ್ರಮಗಳನ್ನು ವಾಚ್ ಮಾಡಿದ್ದಾರೆ. ಹೌದು, ನೋಡಿದ್ದಾರೆ. ಅವರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಬಿಕಾಸ್ ಅಂದರೆ ಹೆತ್ತವರಿಗೆ ಹೆಗ್ಗಣ ಮುದ್ದು, ಆದರೆ ಜನರಿಗೆ ನೋಡೋರಿಗೆ ನಂದೇ ಮುಸುಡಿ ನೋಡಬೇಕಲ್ಲ. ಕೆಲವ್ರು ಕ್ಯೂರಿಯಾಸಿಟಿಯಿಂದ ನೋಡ್ಬೋದು, ಈಗ ನಿದ್ದೆ ಬರ್ಬೋದು ಇವನಿಗೆ ಅಂತ, ಈಗ ಡೌನ್ ಆಗ್ಬೋದು ಇವನಿಗೆ ಅಂತ. ಬಟ್ ಐ ಡೋಂಟ್ ನೋ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 7:15 ತನಕ ಮುಂದುವರಿಯಿತು. ಬಟ್ ಅವಿನಾಶ್ ಕಣ್ಣಲ್ಲಿ ಚೂರು ನಿದ್ರೆ ಬರಲಿಲ್ಲ. ಅದ್ಭುತವಾದ ಎನರ್ಜಿ ಒಳಗೆ ಬರ್ನ್ ಆಗ್ತಾ ಇತ್ತು. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಪ್ಯಾಷನೇಟ್ ಕಣ್ಣು ರೆಪ್ಪೆ ಮುಚ್ಚಿದ್ದು ನಾನು ನೋಡಲಿಲ್ಲ. ಹೌದು, ಪ್ಯಾಷನೇಟ್ಲಿ ಇಫ್ ಯು ಡೂ ಎನಿಥಿಂಗ್ ಐ ಥಿಂಕ್ ವಿ ಕ್ಯಾನ್ ಸಕ್ಸೀಡ್ ಇನ್ ಎನಿಥಿಂಗ್. ಅದು ನೀವೇ ಸಾಕಷ್ಟು ಸಲ ಹೇಳಿದ್ದೀರಿ ಸರ್. ಬಟ್ ನಂಗೆ 3 ಸಲ ಕಣ್ಣು ತುಂಬ ಎಳೆದಿದೆ. ಅದು ಟಿ ವಿಯಲ್ಲಿ ನೋಡೋರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. 3 ಸಲ ಅಂತಂದರೆ, ಒಂದು ಬೆಳಗಾಗುವ ಮುನ್ನ ಬೆಳಗುವವರು ಪ್ರೋಗ್ರಾಮ್ ಮಾಡಬೇಕಾದ್ರೆ ನನಗೆ 1 ಸಲ ತುಂಬ ಅನ್ಕಂಟ್ರೋಲೇಬಲ್ ನಿದ್ದೆ ಬಂತು ಅಲ್ಲಿ. ಆಮೇಲೆ ನಿಮ್ಮ ಜೊತೆ ಒಂದು ಪ್ರೋಗ್ರಾಮ್ ಮಾಡಿದಾಗ 1 ಪಾಯಿಂಟ್ ಆಫ್ ಟೈಮ್ ಡೀಸೆಂಟ್ ಲೆವೆಲ್ ಆಫ್ ನಿದ್ದೆ ಬಂತು ನನಗೆ. ಬಟ್ ಸಮ್ಹೌ ಐ ಕಂಟ್ರೋಲ್ಡ್ ಇಟ್. ಲಾಸ್ಟ್ ಬೆಳಿಗ್ಗೆನ 5 to 6 ಪ್ರೋಗ್ರಾಮಲ್ಲಿ, ಮುಂಜಾನೆ ಮಹತ್ವ ಕಾರ್ಯಕ್ರಮದಲ್ಲೂ ಕೂಡ 1 ಸಲ ನನಗೆ ಕಣ್ಣು ಎಳ್ದಂಗೆ ಆಯಿತು. ಬಟ್ ಟೆಲಿವಿಷನ್ ನೋಡ್ತಾ ಇರುವವರಿಗೆ ಅದು ಗೊತ್ತಾಗಿಲ್ಲ. ಬಟ್ ಅದು ನನಗೆ ಗೊತ್ತಾಗಿದೆ, ನಾನೀಗ ಹೇಳ್ತಾ ಇದ್ದೇನೆ. ಹೌದು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳು ನಮಗೆ ಬೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಬೈಟ್ಸ್ ನಮಗೆ ನೋಡಬೇಕು ಅಂತ ಅನಿಸ್ತಾ ಇದೆ. ಅವರ ಅನಿಸಿಕೆಗಳು ಸ್ನೇಹಿತರೆ ಒಂದು ದಾಖಲಾರವಾಗಿರ್ತಕ್ಕಂಥದ್ದು. ನೋಡೋಣ, ಮತ್ತೆ ಮಾತಾಡೋಣ. ಮ್ಯಾರಥಾನ್ ಕಾರ್ಯಕ್ರಮ, 24 ಗಂಟೆ ಕಾರ್ಯಕ್ರಮ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಗೊತ್ತಿರೋ ಹಾಗೆ ಬೇರೆ ಯಾವ TV ಚಾನಲು ಸಹ ಈ ಕಾರ್ಯಕ್ರಮವನ್ನು ಈ ರೀತಿ ಆಯೋಜನೆ ಮಾಡಿಲ್ಲ. ಇದಕ್ಕೆ ಬಹಳಷ್ಟು ಹಿಂದೆ ಚಿಂತನೆ ನಡೆದಿದೆ. 24 ಗಂಟೆ ನಿರಂತರವಾಗಿ ಒಬ್ಬರು ಈ ಕಾರ್ಯಕ್ರಮವನ್ನು, ಆ ಮುಂದಾಳತ್ವವನ್ನು ನಿಂತ್ಕೊಂಡು ಮಾಡ್ತಕ್ಕಂಥದ್ದು ಅಸಾಧಾರಣವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಶುಭವಾಗಲಿ. ಅನೇಕ ಒಳ್ಳೊಳ್ಳೆ ವಿಷಯಗಳನ್ನು ನೀವು ತಿಳ್ಕೊಳ್ತಕ್ಕಂಥ ಅವಕಾಶ ನಿಮಗೆ ಒದಗಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಸ್ಪಂದನ ಟಿ ವಿದಲ್ಲಿ ಈಗ ಜ್ಯೋತಿಷಾಸ್ತ್ರದ ಬಗ್ಗೆ ಒಂದು ಪ್ರೋಗ್ರಾಮ್ ಬಂದಿದೆ.
ಇಟ್ಸ್ ಅಬ್ಸಲ್ಯೂಟ್ಲಿ ಎಕ್ಸಲೆಂಟ್. ಯಾಕಂದರೆ ಇವರು ಕೇಳಿದ ಪ್ರಶ್ನೆಗಳು ತುಂಬ ಸಂಕಟವಾದ ಪ್ರಶ್ನೆಗಳೇ. ಯಾಕಂದರೆ ನಾರ್ಮಲ್ ಆಸ್ಟ್ರಾಲಜರ್ ಕಾಂಟ್ ಟೆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಆಮೇಲೆ ಇವರು ಮಾಡಿದ ರಿಸರ್ಚ್ ಸಹಿತ ಹಾಗೇ ಇದೆ. ಇವರು ಜನಗಳ ಹತ್ರ ಹೋಗಿ ಅವರ ಮನಸ್ಸಿನಲ್ಲಿ ಇರುವ ಪ್ರಶ್ನೆಗಳು ಏನು ಅಂತ ಒಳ್ಳೆ ರಿಸರ್ಚ್ ಮಾಡಿ ಅವರೆಲ್ಲ ತಂದು ಇವಾಗ ಜನಕ್ಕೆ ಒಂದು ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಇಂಥ ಒಳ್ಳೆ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ, ಆ್ಯಂಡ್ ಜನಕ್ಕೂ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ತಿಳ್ಕೊಳ್ಳೋಕ್ಕೆ ಜನಕ್ಕೂ ಒಳ್ಳೆ ಆಪರ್ಚುನಿಟಿ. ಇಟ್ಸ್ ರಿಯಲ್ ಮೀಡಿಯಾ ಅಂತಂದ್ರೇ ಜನಕ್ಕೆ ಮತ್ತು ವಿಜ್ಞಾನಕ್ಕೆ ಮತ್ತು ಜನಕ್ಕೆ ಇಬ್ಬರಿಗೆ ಮಧ್ಯ ಮೀಡಿಯಮ್ ಮಾಡೋದು. ಒಳ್ಳೆ ಮೀಡಿಯಾ ಇದೆ ಇದು ಸ್ಪಂದನ ಮೀಡಿಯಾ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಸ್ಪಂದನ TV. ಇಟ್ಸ್ ಒನ್ ಆಫ್ ದ ಗ್ರೇಟ್ ಹಿಸ್ಟ್ರಿ ಇನ್ ದ ಮೀಡಿಯಾ ಫೀಲ್ಡ್ ಆ್ಯಂಡ್ ಇನ್ ದ ಸೌತ್ ಇಂಡಿಯಾ ಆಲ್ಸೋ. I've never seen kind of this program marathon, and all the best to entire team to Spandana TV. ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ. ಅವಿನಾಶ್ ಕಾಮತ್ ಅವರು ನಡೆಸಿಕೊಡುವಂತಹ ಈ ಒಂದು ಮ್ಯಾರಥಾನ್ ಏನುಂಟು 24 ಗಂಟೆ ಪ್ರೋಗ್ರಾಮ್ಗಳ ಸಂತೆ ತುಂಬ ಅದ್ಭುತವಾಗಿರುವಂಥದ್ದು. ಈ ಒಂದು ಕಲ್ಪನೆಯೇ ತುಂಬ ಅದ್ಭುತ ಅಂತ ಹೇಳ್ತೇನೆ. ಸೊ ನನಗೆ ಅದರಲ್ಲಿ ಒಂದು ಪಾರ್ಟ್ ಆಗಿರುವಂಥದ್ದು ತುಂಬ ಖುಷಿಯಾಗಿದೆ. ತುಂಬ ಪ್ರೋಗ್ರಾಮ್ ಕೊಟ್ಟಿದ್ದೇನೆ, ತುಂಬ ಖುಷಿಯಾಯಿತು ನನಗೆ. ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಈ ಒಂದು TV ಮಾಧ್ಯಮದಲ್ಲಿ ವಿನೂತನ ಪ್ರಯೋಗ ಇದು, ಯಾರು ಮಾಡದೇ ಇರುವಂತಹ ಪ್ರಯೋಗ. ಆ ಪ್ರಯೋಗದಲ್ಲಿ ಅವರಿಗೆ ವಿಶೇಷ ರೀತಿಯಲ್ಲಿ ಯಶಸ್ಸು ಸಿಗಲಿ ಅಂತ ಖಂಡಿತ ನಾನು ಹಾರೈಸ್ತೇನೆ. ನನ್ನನ್ನು ಒಂದು ಪಾರ್ಟಾಗಿ ಅವರು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳಂತೇಳಿ. ತುಂಬ ಒಂದು ಆಶ್ಚರ್ಯಕರವಾದ ಒಂದು ಇಷ್ಟು ನಾನು ಪ್ರೋಗ್ರಾಮ್ ಕೊಟ್ಟಿದ್ದೇನೆ, ಅದರಲ್ಲಿ ಈ ಒಂದು ಪ್ರೋಗ್ರಾಮ್ ಏನುಂಟು ತುಂಬ ಅವಿಸ್ಮರಣೀಯವಾಗಿರುವಂಥದ್ದು, ತುಂಬ ಸಮಯ ನನ್ನ ಮನಸ್ಸಲ್ಲಿ ನೆಲೆಸುವಂಥದ್ದು. ನಮ್ಮ ಉಡುಪಿಯಲ್ಲಿ ಪತ್ರಕರ್ತ ಮಿತ್ರರು ಹಾಗೆ ಎಲ್ಲ TV ಚಾನೆಲ್ನವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿಯೂ ಸ್ಪಂದನ TVಯಲ್ಲಿ ಈ ರೀತಿ ಪಬ್ಲಿಕ್ಕಿಗೆ ಅನುಕೂಲ ಆಗುವಂತಹ, ಅವರ ಜ್ಞಾನ ವೃದ್ಧಿ ಆಗುವಂತಹ, ಪಬ್ಲಿಕ್ಕಿಗೆ ಎಚ್ಚರಿಕೆಗೆ ಕೊಡುವಂತಹ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲಿಯೂ ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮ ನನಗೆ ತುಂಬ ಸಂಭ್ರಮ ಅಂತ ಅನಿಸಿದೆ. ಇಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಈ ಸ್ಪಂದನ TV ಮನೆ ಮಾತಾಗಲಿ, ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ, ಅನುಕೂಲ ಆಗಲಿ ಅಂತ ಆಶಿಸ್ತೇನೆ. ನೋಡಿ, ನಗೆ ಎನ್ನುವಂಥದ್ದು ಒಂದು ಬದುಕಿಗೆ ಒಂದು ಸೇಚನ ಇದ್ದಾಗೆ, ಒಂದು ಉತ್ಸಾಹದ ಸೇಚನ, ಒಂದು ನಿರಂತರ ಸ್ಫೂರ್ತಿಯ ಸೇಚನ. ಅದು ಇದ್ದರೆ ಆರೋಗ್ಯಶಾಲಿಯಾಗಿರ್ತಾನೆ ಒಬ್ಬ ಮನುಷ್ಯ. ಹಾಗಾಗಿ ಅದನ್ನು ಅವರು ಆಸ್ವಾದಿಸಿದರೆ ನನಗೇನು ಸಂದೇಹವೇ ಇಲ್ಲ. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಸ್ಪಂದನ TV ಅವರಿಗೆ ನನ್ನ ಹಾರ್ದಿಕವಾದ ಅಭಿನಂದನೆಗಳು. ಇಂತಹ ಮಾಧ್ಯಮಗಳು ಇದನ್ನೇ ಅನುಸರಿಸಿದರೆ ಜನರಲ್ಲಿ ಹೆಚ್ಚು ಆರೋಗ್ಯ ಉಂಟಾಗಲಿಕ್ಕೆ, ಲವಲವಿಕೆ ಉಂಟಾಗಲಿಕ್ಕೆ ಸಾಧ್ಯ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಿಜವಾಗ್ಲೂ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ತುಂಬ ಕಲೀಲಿಕ್ಕೆ ಸಿಕ್ತು. ಲೈವ್ ಆಗಿ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರ ಫೀಲಿಂಗ್ಸ್ ಏನಿದೆ ನನ್ನ ಬಗ್ಗೆ ಅಂತ ನಂಗೆ ಅರಿವಾಯಿತು. ಸೊ ಸ್ಪಂದನ TVಗೆ ತುಂಬ ಥ್ಯಾಂಕ್ಸ್. ಸ್ಪಂದನ ಮ್ಯಾರಥಾನ್ ಹೀಗೆ ಇರಲಿ. ಲೆಟ್ ದೆಮ್ ಬ್ರೇಕ್ ಆಲ್ ದ ರೆಕಾರ್ಡ್ಸ್. ಥ್ಯಾಂಕ್ ಯು. 24 ಗಂಟೆ ಸ್ಪಂದನ ಚಾನೆಲ್ನ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಕ್ಷಣ. ಇದನ್ನು ತುಂಬ ಎಂಜಾಯ್ ಮಾಡಿದ್ದೇನೆ. ಮತ್ತು ಈ ಕಾರ್ಯಕ್ರಮ ಜನರಿಗೆ ತಲುಪಿ ಆ ಜನ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದ ಎಲ್ಲ ಜನರು ಇದರ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಗಿನ್ನೆಸ್ ರೆಕಾರ್ಡ್ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸ್ಪಂದನ TVಯ ಈ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನಗೆ ತುಂಬ ಸಂತೋಷವಾಯಿತು. ಅವಿನಾಶ್ ಅವರ ಈ ಪ್ರಯತ್ನಕ್ಕೆ ದೇವರು ಒಳ್ಳೇದು ಮಾಡಲಿ ಹಾಗೂ ಒಳ್ಳೆಯ ಯಶಸ್ಸು ಅವರಿಗೆ ಸಿಗಲಿ ಅಂತ. ಅಲ್ಲದೆ ಈ ವೇದಿಕೆಯಲ್ಲಿ ತುಳು ರಂಗದ ದಿಗ್ಗಜರಾದಂಥ ಸಂದೀಪ್ ಶೆಟ್ಟಿ ಹಾಗೂ ಪ್ರಸನ್ನ ಶೆಟ್ಟಿ ಇವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದು, ಅವರ ಪರಿಚಯದ್ದು ಇನ್ನೂ ಅತಿ ಹೆಚ್ಚಿನ ಸಂತೋಷ ಆಯಿತು. ನಿರಂತರವಾಗಿ ಸ್ಪಂದನ TVಯನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಿಕೊಡ್ತೇನೆ. ನಮ್ಮೂರ್ದನೆ ಸ್ಪಂದನ HD ಚಾನಲ್ ಫ್ರೆಂಡ್ అయిన ಅವಿನಾಶ್ ಮ್ಯಾರಥಾನ್ ಪನ್ಪಿನ 24 ಗಂಟೆದ ಕಂಟಿನ್ಯೂ ಕಾರ್ಯಕ್ರಮ ಒಂಜಿ ಮಲ್ಲ ಪ್ರಯತ್ನ ಮಲ್ತೊಂದುಲ್ಲೆರ್. ಅರ್ನಿ ಕಾರ್ಯಕ್ರಮಗೂ ಎಂಕಲ್ಲ ಎಲ್ಲಿಯ ಕಾಂಟ್ರಿಬ್ಯೂಷನ್ ಅದು ಎಂಕಲ್ಲ ಒಂಜಿ ಗಂಟೆದ ಒಂಜಿ ಪ್ರೋಗ್ರಾಮ್ಗೆ ಕೊರ್ರೆ ಎಂಕಲ್ ಬೈದ ಆ ಪ್ರೋಗ್ರಾಮ್ ಎಂಕಲ್ ನಿಜವಾದ್ಲ ಮಸ್ತ್ ಖುಷಿ ಆಂಡ್ ಖಂಡಿತವಾದ್ಲ ಒಂಜಿ ಎಂಕಲ್ನ ಕಲಾವಿದರ್ನ ಇಂಚ ಇದೇಡ್ ಇಂಚತನ ಆ ಉಲಾಯ್ದ ಬ್ಯಾನ್ ಎದಾದ ಈಗ ಬರೋಡ ಬಂಗದಾದ ಅವಿನ ಒಂಜಿ ಎಂಕಲಿಗೆ ಮಾಧ್ಯಮದ ಮೂಲಕ ಎಂಕಲ್ ಲೆತ್ತಿರ್ ಅವಿನಾಶ್ ಒಂದೊಂಜಿ ಎಡ್ಡೆ ಪ್ರಯತ್ನ 24 ಗಂಟೆ ಬಹುಶಃ ಒಂದೊಂಜಿ ನಮ್ಮನ ಈ ಚಾನಲ್ ಉಡುಪಿ ಹತ್ತಿರ ಓದು ಅಂಡಲ್ಲ ಒಂದೊಂಜಿ ರೆಕಾರ್ಡ್ ಒಂದು ತೋಜುಂಡು 24 ಗಂಟೆ ಉರಿ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೋಣ. ಥ್ಯಾಂಕ್ಸ್ ಸ್ಪಂದನ TV ಅಂಚೆ ಅವಿನಾಶ್. ಆಲ್ ದ ಬೆಸ್ಟ್. ನನ್ನ ಹೆಸರು ಅಗಸ್ತ್ಯ. ನನಗೀಗ 11 ವರ್ಷ. ನನಗೆ ಈ ಕಾರ್ಯಕ್ರಮದಿಂದ ತುಂಬ ಖುಷಿಯಾಯಿತು. ನಾನು 8 ವರ್ಷ ಇರುವಾಗ ನನಗೆ ಈ ಪ್ರತಿಭೆ ಹುಟ್ಟಿತು. ಈ ಪ್ರತಿಭೆಯನ್ನು ನಾನು ಎಲ್ಲರಿಗೆ ತೋರಿಸಿಕೊಳ್ಳಬೇಕೆಂದು ನನ್ನ ಆಸೆ ಇತ್ತು. ಈಗ ಈ TV ಶೋಯಿನಿಂದ ನನಗೆ ನನ್ನ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಸಾಧ್ಯವಾಗಿತ್ತು. ಈ TV ಶೋಯಿಂದ ನನಗೆ
ತುಂಬ ಸಹಾಯವಾಯಿತು. ಈ ಸ್ಪಂದನ ಟಿ ವಿಗೆ ಧನ್ಯವಾದಗಳು. ತುಂಬ ಖುಷಿ ಆಯಿತು ಚಾನ್ಸ್ ಕೊಟ್ಟಿದ್ದಕ್ಕೆ. ಅದು ಅಣ್ಣ ತಮ್ಮ ಇಬ್ಬರು ಒಂದೇ ಶೋ ಅಲ್ಲಿ. ಅದೇ ಸ್ಪಂದನ ಅವರು ಎಲ್ಲ ಟ್ಯಾಲೆಂಟ್ ಮಕ್ಕಳಿಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಅವರು ಊರಲ್ಲಿ ಅವರಿಗೆ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಮ್ಯಾರಥಾನ್ ಬಗ್ಗೆ ಹೇಳಬೇಕಂದ್ರೆ ಅವಿನಾಶ್ ಸರ್ ತುಂಬ ಎಂಥೂಸಿಯಾಸ್ಟಿಕ್ ಆಗಿ, ಈಗ ನಮ್ಮ ಶೋ ಆಗಿದ್ದು 12th ಅವರ್ ಆದರೂ ತುಂಬ ಖುಷಿಯಲ್ಲಿ ಮಾತಾಡಿಸಿದ್ರು. ಇನ್ನೂ 12 hours ಇದೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಒಂದು ಸ್ಪೆಷಲ್ ಆಗಿದ್ದ ಒಂದು ಟ್ರೈ ಅವ್ರದ್ದು, ಅಂದರೆ 24 hours ಇಷ್ಟವರೆಗೆ ಯಾರು ಮಾಡಲಿಕ್ಕಿರಲಿಲ್ಲ. ಹಾಗೆ ಇವ್ರು ಮಾಡ್ತಾ ಇದ್ದಾರೆ, ಒಳ್ಳೆ ಆಗ್ತಾಯಿದೆ. 12 hours ಒಳ್ಳೆ ಬಂದಿದೆ. ಇನ್ನು 12 hours ಹೀಗೆ ಒಳ್ಳೆ ಬರಲಿ ಅಂತ ಹಾರೈಸ್ತೀನಿ. ಹಾಗೆ ನನ್ನನ್ನು ಗುರುತಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಎಡಿಟರ್ ಇನ್ ಚೀಫ್ ಸ್ಪಂದನ ಅವಿನಾಶ್ ಅವರು ಈಸ್ ಡೂಯಿಂಗ್ ಎ 24 hour ಲೈವ್ ಒಂದು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಇವತ್ತು 7 o'clock ಈ ಸ್ಟಾರ್ಟೆಡ್ 8th May. ನಾಳೆ 7 AM ಅವರು ಫಿನಿಷ್ ಮಾಡ್ತಾರೆ. ನಿಜವಾಗಿ ಹೇಳಬೇಕನ್ನ ಎಟ್ ಸೋ ಮಚ್ ಎನರ್ಜಿ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 12 hours ಮೇಲೆ ಆಯಿತು. ಅದು ಓನ್ಲಿ ಶೋಸ್ ದ ಪ್ಯಾಷನ್ ಆ್ಯಂಡ್ ಕಮಿಟ್ಮೆಂಟ್. ಅದು ಇದೇ ನಾವು ಮಾತ್ರ ತಮಗೆ ಫೇಸ್ನಲ್ಲಿ ಆ ಎನರ್ಜಿ ಬರುತ್ತದೆ. ಆ್ಯಂಡ್ ಆಲ್ಸೋ ಒಬ್ಬರು ಮಾತ್ರ ಮಾಡಲಿಕ್ಕಾಗಲ್ಲ, ದ ಹೋಲ್ ಟೀಮ್ ಹ್ಯಾಸ್ ಟು ಬಿ ಕಂಪ್ಲೀಟ್ ಟೀಮ್ ಇಲ್ಲಿದ್ದೀರಾ. ಐ ಸಿ ಅಬೌಟ್ 50 faces here. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಟೈಮ್ ಯು ಆರ್ ಅಟೆಂಪ್ಟಿಂಗ್ ಸಮಥಿಂಗ್ ಲೈಕ್ ಇಟ್. ಇದು ಖಂಡಿತವಾಗಿ ಈ ಪ್ರೊಫೆಷನ್ ಮೇಲೆ ಇನ್ನೂ ಸ್ವಲ್ಪ ಜನ ಮರ್ಯಾದೆ ಕೊಡಲಿಕ್ಕೆ ನಾವು ಇವತ್ತೊಂದು ಪಾತ್ವೇ ಮಾಡ್ತಾ ಇದ್ದಾರೆ. ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು. ಒಬ್ಬ ಸ್ಥಳೀಯ ಪ್ರತಿಭೆನ ಈ ಮಟ್ಟಕ್ಕೆ ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪಂದನ ಚಾನಲ್ಗೂ ಹಾಗೂ ಅವಿನಾಶ್ ಅವರಿಗೂ ನಾನು ತುಂಬ ಆಭಾರಿಯಾಗಿದೆ. ಇದೇ ಥರ ಕಾರ್ಯಕ್ರಮಗಳು ಮಾಡ್ತಾಯಿರಿ. ಇನ್ನಿಷ್ಟು ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ನಿಮ್ಮಿಂದ ಅವಕಾಶ ಸಿಗಲಿ ಅಂತ ಕಷ್ಟಪಡ್ತೀನಿ. ನಾನು ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಮನೋವೈದ್ಯ. ಸ್ಪಂದನ ಚಾನಲ್ನ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಜೊತೆಗೆ ಈ ಒಂದು 24 ಗಂಟೆಗಳ ಸ್ಪಂದನ ಮ್ಯಾರಥಾನ್, ವಿವಿಧ ರೀತಿಯ ಕಾರ್ಯಕ್ರಮಗಳು, ವಿವಿಧ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು, ತುಂಬ ಅಗತ್ಯವಾದಂಥ ಇವತ್ತು ಬೆಳಗ್ಗಿನಿಂದ ಕಾರ್ಯಕ್ರಮಗಳು ನೋಡ್ತಾ ಬಂದರೆ ಸಮಾಜಕ್ಕೆ ತುಂಬ ಅಗತ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಒಂದು ಚೂರು ಬೇಸರ ಆಗಲಾರದಂತೆ ಈ ಕಾರ್ಯಕ್ರಮಗಳನ್ನ ನಿಜವಾದ ಪ್ರೋಗ್ರಾಮ್ಗಳ ಸಂತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇಡೀ ಒಂದು ಚಾನಲ್ನ ಒಂದು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮಗೆ ಕಾಣ್ತಾ ಇದೆ. ಇವತ್ತಿನ ಕಾರ್ಯಕ್ರಮಗಳು ನಿಜವಾಗ್ಲೂ ಅದ್ಭುತ. ಈ ಕಾರ್ಯಕ್ರಮಗಳ ಒಂದು ದೂರದೃಷ್ಟಿ ಮತ್ತು ಅದರಲ್ಲಿರ್ತಕ್ಕಂಥ ನಿಮ್ಮ ಒಂದು ಸಮಾಜದ ಬಗ್ಗೆ ಕನ್ಸರ್ನು ನಮಗೆ ಮೆಚ್ಚುಗೆ ಆಗಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಒಂದು ಆರೋಗ್ಯವನ್ನು, ವಿಶೇಷವಾಗಿ ಸಮಾಜದ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಅತ್ಯಂತ ಲಾಭದಾಯಕ ಆಗ್ತದೆ ಅಂತ ನನ್ನ ಅನಿಸಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಮನೋವೈದ್ಯನಾಗಿ ಭಾಗವಹಿಸಲಿಕ್ಕೆ ಕೂಡ ಅವಕಾಶ ಸಿಕ್ತು. ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ನಮಗೆ ಒಂದು ಅವಕಾಶ ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸ್ತೇವೆ. ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಿರ್ವಹಿಸಿದ ಎಲ್ಲ ತಂಡದ ಸದಸ್ಯರಿಗೆ, ಈ ಚಾನಲಿನ ಸ್ಪಂದನ ಚಾನಲಿನ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ಮತ್ತೊಮ್ಮೆ. ಇವತ್ತಿನ ಪ್ರೋಗ್ರಾಮ್ ನನಗೆ ತುಂಬ ಖುಷಿಯಾಯಿತು. 24 hours ನೀವು ಮ್ಯಾರಥಾನ್ ಮಾಡ್ತಾಯಿದ್ದೀರಾ. ಸ್ಪಂದನಕ್ಕೆ ಆಲ್ ದಿ ಬೆಸ್ಟ್. ಒಳ್ಳೆ ಟೀಮು, ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ತುಂಬಾ ಖುಷಿಯಾಯಿತು. ಅವಿನಾಶ್ ಸರ್ ಅವರು ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಂದು ಥ್ಯಾಂಕ್ಸ್. ಡಿ ಕೆ ಅಂಬರೀಶ್ ಅವರು ಮಧ್ಯರಾತ್ರಿ ಹೊತ್ತಲ್ಲಿ ಬಂದು ಬ್ಯಾಂಡ್ ಸೆಟ್ ಸ್ಟಾರ್ಟ್ ಮಾಡುವಾಗ ನಮ್ಮ ಎಲ್ಲ ಹುಡುಗರು ಬಂದು ಡ್ಯಾನ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಖುಷಿ ಕೊಟ್ಟ ಕ್ಷಣ. ನಮ್ಗೆಲ್ರಿಗೂ ಅಂತಾನೆ ಮಾಡಿದ್ದು ಪ್ರೋಗ್ರಾಮ್ ಆ್ಯಕ್ಚುಲಿ. ಸೊ ವಿ ಥಾಟ್ ವಿ ಶುಡ್ ಗೆಟ್ ಎ DJ. ನೋಡಿ, ನಮ್ಮ ಈ ಭಾಗದಲ್ಲಿ DJ ಇಲ್ಲದೆ ಪ್ರೋಗ್ರಾಮ್ ಇಲ್ಲ, ಮೆಹಂದಿ ಫಂಕ್ಷನ್ ಇಲ್ಲ, ದೊಂಪ ಇಲ್ಲವೇ ಇಲ್ಲ. ಸೊ ಅವರು ಕೂಡ ರಾತ್ರಿಯಲ್ಲಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ. ಅವ್ರ ಎಲ್ಲ DJಗಳ ಪರವಾಗಿ ಅಂಬರೀಶ್ ಅವ್ರನ್ನ ಕರೆದಿದ್ದು ನಾವು ಅಂತ ನಾವಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪನ್ಸ್. ಹೌದು ಸ್ನೇಹಿತರೆ, ಸಾಕಷ್ಟು ಮಾತುಕತೆ ಇನ್ನು ಬಾಕಿ ಇರತಕ್ಕಂಥದ್ದು. ಅವಿನಾಶ್ ಹತ್ರ ಇನ್ನು ಸಾಕಷ್ಟು ಮಾತುಗಳು ಬಾಕಿ ಉಳಿದಿವೆ. ಒಂದು ಬ್ರೇಕ್ ಹೋಗ್ತೇವೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತದೆ. ಸ್ನೇಹಿತರೆ, ಮ್ಯಾರಥಾನ್ ಮುಗಿದಾಗ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 24 ಗಂಟೆಗಳ ಕಾಲ ಕಣ್ಣು ರೆಪ್ಪೆ ಕೂಡ ಮಡಚದೆ
ಉಸಿರನ್ನು ಬಿಗಿ ಹಿಡ್ಕೊಂಡು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿಕೊಂಡು ಒತ್ತಡವನ್ನು ಪೂರ್ತಿ ಹ್ಯಾಂಡಲ್ ಮಾಡ್ತಾ ಎಕ್ಸ್ಪ್ರೆಷನ್ಸ್ಗಳನ್ನ ಭಾಳ ಚಂದ ಫ್ರೀಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ನಮ್ಮ ಸೂಪರ್ ಸ್ಟಾರ್ ಅವಿನಾಶ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮತ್ತೆ ಮಾತನ್ನು ಮುಂದುವರಿಸುವಂಥದ್ದು. ಮತ್ತೆ ಕಾರ್ಯಕ್ರಮಕ್ಕೆ ಅವಿನಾಶ್ ಸ್ವಾಗತ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಆಗೋದಕ್ಕಿಂತ ಮೊದಲೊಂದು ಇಮೇಜ್ ಇತ್ತು ಸ್ಪಂದನಕ್ಕೆ, ಇದರ ನಂತರ ಒಂದು ಇಮೇಜ್ ಬಂತು. ಇದಕ್ಕಿಂತ ಮೊದಲೊಂದು ಇಮೇಜ್ ಇತ್ತು ಅವಿನಾಶ್ ಅವರಿಗೆ, ಈಗ ಒಂದು ಹೊಸ ಇಮೇಜ್ ಕ್ರಿಯೇಟ್ ಆಗಿದೆ. ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಪಬ್ಲಿಕ್ ಏನು ಹೇಳ್ತಾರೆ? ಇಲ್ಲ, ಆ ಥರ ಏನಿಲ್ಲ, ಇಟ್ಸ್ ದ ಸೇಮ್. ಬಟ್ ಹೋದಲ್ಲೆಲ್ಲ ಜನ ಮಾತಾಡ್ತಾರೆ ಅದ್ರ ಬಗ್ಗೆ, ಮ್ಯಾರಥಾನ್ ಬಗ್ಗೆ ಮಾತಾಡ್ತಾರೆ. ನಂಗೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು. ಏನಂತಂದರೆ ಒಂದು ಬಾರಲ್ಲಿ ಒಬ್ಬರು ಬಿಟ್ವೀನ್ 6:45 to 10 o'clock ತನಕ ಅಲ್ಲಿದ್ದರಂತೆ. 6:45 to 10 o'clock ಕಂಟಿನ್ಯೂಸ್ ಆಗಿ ನಮ್ಮದೇ ಚಾನಲಲ್ಲಿ ಇತ್ತು ಅಂತ ಅವರು ಹೇಳಿದರು. ಸೊ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗನ್ನಿಸ್ತು. ತೊಂದರೆ ಇಲ್ಲ, ಎಲ್ಲ ಎಣ್ಣೆ ನಶೆಯಲ್ಲೂ ಕೂಡ ನಮ್ಮ ಮ್ಯಾರಥಾನ್ ಎಲ್ಲರೂ ನೋಡಿದ್ದಾರೆ ಅಂತ ಖುಷಿ ಆಯಿತು. ಹೌದು, 24 ಗಂಟೆ ಕಾರ್ಯಕ್ರಮ ಕೂಡ ಕಣ್ಣು ತೆರೆದು ನೋಡಿರ್ತಕ್ಕಂಥವ್ರು ಬಹಳ ಪ್ರೀತಿ ಜನಗಳು ಮಾತ್ರ, ತುಂಬ ಅದ್ಭುತ ಜನಗಳು ಮಾತ್ರ. ಆದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿದವರ ಅಭಿಪ್ರಾಯಗಳು ತುಂಬ ರೋಮಾಂಚಕವಾಗಿರ್ತಕ್ಕಂಥದ್ದು. ಕೆಲವರು ಹೇಳ್ತಾರೆ AP ಭಟ್ ಅವರ ಕಾರ್ಯಕ್ರಮ ತುಂಬ ರೋಮಾಂಚಕವಾಗಿತ್ತು, ಅದ್ಭುತವಾಗಿತ್ತು. ಕೆಲವು ಗಗನ ಕಾರ್ಯಕ್ರಮವನ್ನು ಬಹಳ ಇಷ್ಟಪಟ್ಟಿದ್ದಾರೆ. ಕೆಲವರು ಸಂಜೆ ತೋರಿಸಿರ್ತಕ್ಕಂಥ ಮಕ್ಕಳ ಕಾರ್ಯಕ್ರಮ ಬಹಳ ಅದ್ಭುತ ಹೇಳ್ತಾರೆ. ಕೆಲವರು ಪ್ರಜ್ಯೋತ್ ಅವರ ಕಾರ್ಯಕ್ರಮ ಬಹಳ ಚಂದ ಅಂತ ಹೇಳ್ತಾರೆ. ಅಣ್ಣಾಮಲೈ ಕಾರ್ಯಕ್ರಮ ಅವರ ಅಭಿಮಾನಿಗಳಿಗಂತೂ ಹುಚ್ಚಿಡಿಸಿಬಿಟ್ಟಿದೆ. ಖಾದರ್ ಅವರ ಕಾರ್ಯಕ್ರಮ ಡೌನ್ ಟು ಅರ್ತ್ ಆಗಿದ್ರು, ಜನರಿಗೆ ಬಹಳ ಇಷ್ಟ ಆಗ್ಬಿಡ್ತು. ಆದರೆ ಅತಿ ಹೆಚ್ಚು ನನಗೆ ಜನ ಇಷ್ಟಪಟ್ಟ ಕಾರ್ಯಕ್ರಮ, ಲೈಕ್ಸ್ ಕೊಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ಖಂಡಿತವಾಗಿ ರವಿ ಬಸ್ರೂರು ಕಾರ್ಯಕ್ರಮ. ಅದೇ ನಂದು ಫಂಡ ಇದ್ದಿದ್ದು. ಐ ವಿಲ್ ಕಮ್ ಟು ದ್ಯಾಟ್. ರವಿದು ಫೋಟೋಗ್ರಾಫ್ ನೀವು ನೋಡ್ತಾ ಇದ್ರಿ. ರವಿ ಬಗ್ಗೆ ಯಾರಿಗೂ ಇಲ್ಲಿ ಗೊತ್ತಿಲ್ಲ. ಆ್ಯಕ್ಚುಲಿ ರವಿ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅತಿ ಹೆಚ್ಚು ಲೈಕ್ಸ್ ಹೇಗೆ ಬಂತದಕ್ಕೆ ಅಂತ ಹೇಳಿ. ರವಿಯನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ರವಿ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದಿದ್ರೆ ಮ್ಯಾರಥಾನ್ ಶುರುವಾಗೋ 10-15 ದಿನದ ಮುಂಚೆ ನಾನು ಫೇಸ್ಬುಕ್ಕಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ. ಇತ್ತೀಚೆಗೆ ನನಗೆ ರವಿ ಬಸ್ರೂರ್ ಅವರ ಮಲ್ಟಿ ಟ್ಯಾಲೆಂಟ್ ಬಗ್ಗೆನೇ ಗುಂಗು, ರವಿ ಪ್ಲೀಸ್ ಟೇಕ್ ಎ ಬೌ ಫಾರ್ ಯುವರ್ ಟ್ಯಾಲೆಂಟ್ ಅಂತ ನಾನು ಫೇಸ್ಬುಕ್ಕಲ್ಲಿ ಒಂದು ಹಾಕಿದ್ದೆ. ಅದನ್ನು ಅವ್ರ ಪೇಜಲ್ಲೂ ಕೂಡ ಹಾಕಿದ್ದೆ. ಇಟ್ ಗಾಟ್ ವೆರಿ ಲೈಕ್ಸ್. ಸೊ ಬಿಕಾಸ್ ಆಫ್ ಹಿಸ್ ಮೇ ಬಿ ಅವ್ರಿಗೆ ಕುಂದಾಪುರ ಭಾಗದಲ್ಲಿ ಈಸ್ ಎ ಸೂಪರ್ ಡೂಪರ್ ಸ್ಟಾರ್. ಕುಂದಾಪುರ ಭಾಗ ಅಂತಂದರೆ ಬ್ರಹ್ಮಾವರದ ಆಚೆ ರವಿ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಆಮೇಲೆ ಅಲ್ಲಿ ಪ್ರೋಗ್ರಾಮಲ್ಲೂ ನಾನು ಹೇಳಿದೆ, ನೋಡಿ ತುಳು ಸಿನಿಮಾ ರಂಗ ಏನಿದೆ ಬೆಳೆಯುವ ನಿಟ್ಟಿನಲ್ಲಿ ಈಗ ಮುನ್ನಡೀತಾ ಇದೆ, ರವಿಯನ್ನು ಬಳಸ್ಕೊಳ್ಬೇಕು ಅಂತ. ಫಾರ್ ಯುವರ್ ಇನ್ಫಾರ್ಮೇಷನ್, ಎಕ್ಕಸಕ್ಕ ಸೂಪರ್ ಹಿಟ್ ತುಳು ಫಿಲ್ಮ್ ಎರೆಗಾವಿಯ ಕಿರಿಕಿರಿ ಡೈಲಾಗ್ ಇದೆಯಲ್ಲ, ಅದರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ರವಿಯೇ ಮಾಡಿದ್ದು. ರವಿ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಬಟ್ ನನ್ನ ಉದ್ದೇಶ ಅದೇ ಆಗಿತ್ತು, ಇವ್ರನ್ನೊಂದು ತರಬೇಕು ಅಂತ. ಎರಡು ಉದ್ದೇಶ ಇತ್ತು ಅವಿನಾಶ್. ಒಂದು ಸೆಲೆಬ್ರಿಟಿಗಳನ್ನ ತಗೊಂಡ್ಬರುವಂಥದ್ದು, ಎರಡು ಅನಾಮಧೇರನ್ನು ಪರಿಚಯಿಸುವಂಥದ್ದು. ಇದು ಕೂಡ ಎಲ್ಲೂ ಕೂಡ ಪ್ರಚಾರಕ್ಕೆ ಬಾರದವರನ್ನ ತಗೊಂಡ್ಬರುವಂಥದ್ದು. ಎರಡೂ ಸಫಲ ಆಗಿದೆ ಕಾರ್ಯಕ್ರಮ. ಎರಡೂ ಸಫಲ ಆಗಿದೆ. ಇಲ್ಲಿ ಬಂದಂಥವ್ರು ಎಲ್ಲರೂ ಸೆಲೆಬ್ರಿಟೀಸ್ಗಳೇ, ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ಸೆಲೆಬ್ರಿಟೀಸ್ಗಳೇ. ಸೆಲೆಬ್ರಿಟಿ ಅನ್ನೋ ಪದಕ್ಕೆ ಇಲ್ಲಿ ಬೇರೆ ಅರ್ಥಗಳನ್ನ ಕೂಡ ಕೊಡ್ಬೋದು. ಅವರೆಲ್ಲ ಸುಮ್ಮನೆ ಸೆಲೆಬ್ರಿಟಿಗಳಾದವರಲ್ಲ, ಕಷ್ಟಪಟ್ಟು ಸೆಲೆಬ್ರಿಟಿ ಆದರು. ಕಾಮಿಡಿ ಕಿಂಗ್ಗಳ ಹತ್ರ ನಾನು ಅದೇ ಪ್ರಶ್ನೆ ಕೇಳಿದ್ದೆ. ಇನ್ಸ್ಟೆಂಟ್ ಫೇಮ್ ಬಗ್ಗೆ ನೀವು ಯುವಕರಿಗೆ ಏನು ಹೇಳ್ತೀರಿ ಅಂತಲೂ ನಾನೊಂದು ಪ್ರಶ್ನೆ ಕೇಳಿದ್ದೆ. ಸೊ ಈ ಥರ ಬೇಸಿಕಲಿ ಎಲ್ಲರೂ ಒಂದು ಸ್ಟ್ರಗಲ್ಡ್ ಪೀಪಲ್ ಹ್ಯಾವ್ ಕಮ್ ಅಪ್ ಇನ್ ಲೈಫ್. ಸೊ ದ್ಯಾಟ್ ಈಸ್ ಅ ಬಿಗ್ ಮೆಸೇಜ್ ಟು ದ ಸೊಸೈಟಿ ಅಂತ. ಮತ್ತು ಇನ್ನೊಂದು ನಾನು ಹೇಳ್ಬೇಕು ಸರ್, ಈ ಮ್ಯಾರಥಾನ್ ಏನಿದೆ, ಹೊರಗಡೆ ನಿಮಗೆಲ್ಲೂ ಬ್ಯಾನರ್ಸ್ ಹೋರ್ಡಿಂಗ್ಸ್ ಎಲ್ಲೂ ಕಾಣಿಸದೇ ಇದ್ದಿರಬಹುದು, ಬಟ್ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ದಟ್ ಹಸ್ ಕ್ರಿಯೇಟೆಡ್ ಇನ್ ಸೋಷಿಯಲ್ ಮೀಡಿಯಾವನ್ನು ಸಿಕ್ಕಾಪಟ್ಟೆ. ಇಫ್ ಯು ಸಿ ದ ಬೈಟ್ಸ್ ಆಫ್ ಅಣ್ಣಾಮಲೈ ಕೊಟ್ಟಿರೋ ಬೈಟ್ಸ್ ಮೋರ್ ದನ್ 9,000 ಹಿಟ್ಸ್ ಇದೆ ಅದಕ್ಕೆ. PV ಭಂಡಾರಿ ಅವರ ಬೈಟ್ಸ್ ಇಟ್ಸ್ ಮೋರ್ ದನ್ 4,000 ಹಿಟ್ಸ್ ಇದೆ ಅದಕ್ಕೆ. ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಇಟ್ ವೆಂಟ್ ವೈರಲ್ ಆ್ಯಕ್ಚುಲಿ ಥ್ರೂ ವಾಟ್ಸಪ್ ಆ್ಯಂಡ್ ಫೇಸ್ಬುಕ್. ಬೇಸಿಕಲಿ ಇಟ್ ವೆಂಟ್ ವೈರಲ್. ಸೊ ಮೆನಿ ಆಫ್ ದೆಮ್ ಹ್ಯಾವ್ ಸೀನ್, ಇದರಿಂದ ನೋಡಿದ್ದಾರೆ, ಯಾವುದು ಸ್ಪಂದನ TV.net ಮೂಲಕ ಸಾಕಷ್ಟು ಮಂದಿ ವೀಕ್ಷಣೆ ಮಾಡಿದ್ದಾರೆ. ಸೊ ಇಟ್ ಬಿಕೇಮ್ ವೈರಲ್ ಥ್ರೂ ಇದು ಸೋಷಿಯಲ್ ಮೀಡಿಯಾ. ಹೌದು, ಜನರ ರೆಸ್ಪಾನ್ಸ್ ತುಂಬ ಖುಷಿ ಕೊಡುವಂಥದ್ದು. ಹೋದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಜನ. ಮ್ಯಾರಥಾನ್ ನೋಡಿದೆ ಹೇಳ್ತಾರೆ, ಇದನ್ನು ನೋಡಿದೆ ಅದನ್ನು ನೋಡಿದೆ ಅಂತ ಹೇಳ್ತಾರೆ. ತುಂಬ ಖುಷಿ ಕೊಡುವ ಕ್ಷಣ ಇದು. ಜೈದು ಜಾ ಮಹಾರಾಜ, ನಿದ್ರವೈದು ಜಾ, ಈ ಥರ ಎಲ್ಲ ಕೇಳ್ತಾರೆ. 365 ದಿನ ಮಲಗ್ತೇವೆ, ಒಂದಿನ ಮಲಗದೇ ಇರ್ಬೋದಲ್ಲ ಅಂತ ಒಂದು ಥಾಟ್ ಅಷ್ಟೇ. ನಿದ್ದೆ ಅದೇ 3 ಸಲ ಬಂದಿತ್ತು, ನಾ ಹೇಳಿದ್ದೆ. ಆವಾಗ ಹೋಗಿ ಹೀಗೆ ಇಷ್ಟಿಷ್ಟೇ ನೀರು ಹಾಕೊಂಡು ಬಂದಿದ್ದೆ ಅಷ್ಟೇ. ಮತ್ತು ಊಟ ಎಲ್ಲ ಹೇಗೆ ಮಾಡಿದ್ಯಾ ಅಂತ ಕೇಳಿದರು. 3-4 ನಿಮಿಷ ಗ್ಯಾಪ್ ಇತ್ತು. ಆ 3-4 ನಿಮಿಷದಲ್ಲೇ ಇಲ್ಲೇ ಕೂತು ಪಟ್ ಅಂತ ಊಟ ಮಾಡಿದ್ದೆ. ಎಲ್ಲ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೂಡ ನನಗೆ ಕೊಟ್ಟಂಥ ಸಹಕಾರಕ್ಕೆ ಒಂದು ಹ್ಯಾಟ್ಸ್ ಆಫ್. ಅವರಿಂದ ಇದು ಸಹಕಾರ ಆಗಿದೆ ಅಷ್ಟೇ. ಹೌದು, 5 ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ರಂತ ನೀವು ಹೇಳಿದಿರಿ. ಸಕ್ಸಸ್ಫುಲ್ ಆಯ್ತಾ 5 ಉದ್ದೇಶಗಳು? 100% ಸಕ್ಸಸ್ಫುಲ್. ದ ಮ್ಯಾರಥಾನ್ ಈಸ್ ಆಬ್ಸಲ್ಯೂಟ್ಲಿ ಸಕ್ಸಸ್ಫುಲ್. ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ ರೀತಿ ಅಂತೂ ಕಣ್ಣಾರೆ ನೀವು ನೋಡಿದ್ದೀರಿ. ಎಕ್ಸಿಕ್ಯೂಷನ್ ವೈಸ್ ವಿ ಹ್ಯಾವ್ 100% ನಾವು ಗೆದ್ದಿದ್ದೇವೆ.
ಮತ್ತಿನ್ನೇನು ಹೇಳೋದು, ಪ್ರಚಾರದ ವಯಸ್ಸು ನೀವು ನೋಡೋದಕ್ಕೆ ನನ್ನಿಂದ ಏನಾಗಬೇಕು ಅಂತ ಹೇಳುವಂಥ 50 ಜನ ರೆಡಿ ಇದ್ರಿ ಇಲ್ಲಿ. ಹೌದು. ಸೊ ಹೊರಗಡೆ ಪ್ರಚಾರದ ಹೋರ್ಡಿಂಗ್ಸ್ ಆ್ಯಂಡ್ ಬ್ಯಾನರ್ಸ್ ಎಲ್ಲ ಬಿದ್ದಿಲ್ಲ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ವಿ ಅಂತ ನನಗನ್ನಿಸ್ತದೆ. ಬಟ್ ನೆವರ್ದಲೆಸ್ ಪೀಪಲ್ ಆರ್ ಅವೇರ್ ಆಫ್ ಇಟ್. ಆ್ಯಂಡ್ ಪರ್ಸ್ನಲಿ ಇಫ್ ಯು ಆಸ್ಕ್ ಮೀ, ಸೋಷಿಯಲ್ ಮೀಡಿಯಾವನ್ನು ಮ್ಯಾಕ್ಸಿಮಮ್ ಬಳಸೋದು ನನ್ನ ಮುಖ್ಯ ಗುರಿಯಾಗಿತ್ತು. ಅದನ್ನು ನಾವು ಗೆದ್ದಿದ್ದೇವೆ ಅಂತ ನನಗೆ ಅನಿಸ್ತದೆ. ಅವಿನಾಶ್ ಖಂಡಿತವಾಗಿ ಕೀರ್ತಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದಲ್ಲ, ದಾಖಲೆಗೆ ಕಾರ್ಯಕ್ರಮ ಮಾಡಿದಲ್ಲ, ಆದ್ರೂ ನಮ್ಗೊಂದು ಆಸೆ ಇದೆ ಲಿಮ್ಕಾಕ್ ಹೋಗ್ಬೇಕು ಅಂತ ಹೇಳಿ. ಆಗಿದೆಯಾ ಏನಾದ್ರು? ಆ ನಿಟ್ಟಿನಲ್ಲಿ ಪ್ರಾಸೆಸ್ ಜಾರಿ ಇದೆ. ಪ್ರಾಬಬ್ಲಿ ಈ ವಾರದಲ್ಲೆಲ್ಲ ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲ ಕಳಿಸ್ಕೊಡ್ತೇವೆ. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಿಗೂ ಕೂಡ ಆ ನಿಟ್ಟಿನಲ್ಲಿ ಪ್ರಾಸೆಸ್ ಜಾರಿ ಇದೆ. ಆ ಪ್ರಾಸೆಸ್ ನಡೀತದೆ. ಮುಂದೊಂದು ದಿನ ಆಯಿತು ಅಂತಂದರೆ ಮತ್ತೆ ನಾವು ಇದೇ ಥರ ಕೂತ್ಕೊಳ್ಳೋಣ, ಮತ್ತು ಆ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಈ ಮೂಲಕ ಮಾತನಾಡೋಣ. ಖುಷಿ. ಸ್ಪಂದನ ಅನ್ನುವಂಥ ಒಂದು ರೀಜನಲ್ ವಾಹಿನಿ, ಕರಾವಳಿ ಭಾಗದ ಒಂದು ಸ್ಟ್ರಾಂಗ್ ವಾಹಿನಿ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ದಾಖಲೆಗೆ ಹೆಸರಾಯಿತು. ಇನ್ನು ನೀವು ಯಾರೇ ಮಾಡಿ ಆದರೆ ಮೊದಲು ನಾವು ಮಾಡಿದ್ದು ಅನ್ನೋದು ನಮ್ಮ ಹೆಸರಲ್ಲಿ ಶಾಶ್ವತವಾಗಿ ದಾಖಲೆ. ಮೌಂಟ್ ಎವರೆಸ್ಟ್ ಮೊತ್ತ ಮೊದಲು ಬೇರಿದ್ ಯಾರು? ತೇನ್ ಸಿಂಗ್ ಅಂತ ಹೇಳ್ತಾರೆ. ಸೆಕೆಂಡ್ ಯಾರು ಗೊತ್ತಿಲ್ಲ ಯಾರಿಗೆ ಕೂಡ. ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲ ಹೆಜ್ಜೆ ಇಟ್ಟ ಚಂದ್ರನ ಮೇಲೆ, 2ನೇ ಹೆಜ್ಜೆ ಯಾರು ಜನರಿಗೆ ಗೊತ್ತಿಲ್ಲ. ಅವಿನಾಶ್ ಮಾಡಿದ್ದು ಮೊದಲು ಅದು ಯಾವಾಗಲೂ ಫಸ್ಟ್ ಆಗಿರ್ತದೆ. ಅದೇ ಖುಷಿ ಇದೆ. ಅಂದರೆ ನಾನಂತ ಹೇಳೋದಕ್ಕಿಂತ ನಮ್ಮೊಂದು ಬ್ರ್ಯಾಂಡ್ ಸರ್, ನಾವು ಕೆಲಸ ಮಾಡುವಂಥ ಸಂಸ್ಥೆ ನಮ್ಮೊಂದು ಬ್ರ್ಯಾಂಡ್. ಈ ಬ್ರ್ಯಾಂಡಲ್ಲಿ ತುಂಬ ಜನ ಇದ್ದೀವಿ, ಅದ್ರಲ್ಲಿ ನಾನು ಒಬ್ಬ. ಸೊ ನಮ್ಮ ಒಂದು ಬ್ರ್ಯಾಂಡ್ ಇದೆಯಲ್ಲ, ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ರೆಕಗ್ನೈಸ್ ಆಯ್ತಲ್ಲ ಅಂತ ಖುಷಿ ಅಷ್ಟೇ. ಹೌದು, ಆ ಬ್ರ್ಯಾಂಡ್ ಒಂದು ಪಾರ್ಟ್ ಆಗಿ ನಾನು ಹೇಳ್ತಾ ಇದ್ದೇನೆ. ಈ ರೀತಿ ಒಂದು ದಾಖಲೆಗಳನ್ನ ಬೇರೆ ಯಾವುದೇ ವಾಹಿನಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 24 hours ಯಾರು ಡಿವೋಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪಂದನಕ್ಕೆ ಸಾಧ್ಯ ಆಗಿದೆ. ಅದು ನಿಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ ಅಂತ ನಂಗೆ ಅನಿಸ್ತಾ ಇದೆ. ಹೋಪ್ಫುಲಿ ಎಸ್. ಅದಕ್ಕೆಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಜೊತೆ ಮಾಡಿದ ಯೂತ್ ಐಕಾನ್ಸ್ ಪ್ರೋಗ್ರಾಮ್ ವಾಸ್ ಆಲ್ಸೋ ವೆರಿ ನೈಸ್. ಹೊಸ ವಿಷಯಗಳನ್ನು ಆ ಐಕಾನ್ಗಳ ಬಗ್ಗೆ, ಯುವರಾಜ್ ಸಿಂಗ್, ಚಾರ್ಲಿ ಚಾಪ್ಲಿನ್, ಅರುಣಿಮಾ ಸಿನ್ಹಾ, ದಸರಜ್ ಮಾನ್ಜಿ, ಇವರೆಲ್ಲರ ಬಗ್ಗೆ ನೀವೇನು ಹೇಳ್ಕೊಟ್ಟಿದ್ದೀರಿ, ನನಗದು ತುಂಬ ಇನ್ಪುಟ್ ಸಿಕ್ಕಿದೆ. ಅದರಿಂದ ಪ್ರಾಬಬ್ಲಿ ಐ ವಿಲ್ ಯೂಸ್ ದಟ್ ಇನ್ಪುಟ್ ಇನ್ ಸಮ್ ಅದರ್ ಆಫ್ ಮೈ ಶೋಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಎಲ್ಲ ಕೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವಿನಾಶ್ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಮುಂದಕ್ಕೆ ಏನು? ನಾನು ಅದೇ ಆವತ್ತು ನಮ್ಮ ಮನೇಲಿ ಹೋಗಿ ಮಲ್ಕೊಂಡಿದ್ದಾಗಲೂ ಕೂಡ ನಾನು ಇದು ಮುಗಿಸಿದೆ, ಇನ್ನೇನು ನೆಕ್ಸ್ಟು ಅಂತ. ಮುಂದಕ್ಕೆ ಏನು ಅಂತ ನಾನು ಈಗ ಹೇಳಲಿಕ್ಕೆ ಸರಿಯಾಗೋದಿಲ್ಲ. ಸಮ್ ಆನ್ ಗ್ರೌಂಡ್ ದಟ್ ಪ್ರಾಬಬ್ಲಿ ಥಾಟ್ಸ್ಗಳು ಬರ್ತಾ ಇದೆ, ತುಂಬ ಥಾಟ್ಸ್ ಇದೆ. ಆನ್ ಗ್ರೌಂಡ್ ಪ್ರೋಗ್ರಾಮ್ಸ್ ಎಲ್ಲ ಮಾಡುವಂಥ ಇರಾದೆ ಇದೆ. ಆನ್ ಗ್ರೌಂಡ್ ಮಾಡಬೇಕು. ಅದರಲ್ಲೂ ಸೋಷಿಯಲ್ ಮೆಸೇಜ್ ದಟ್ ವಿ ವಿಲ್ ಕ್ಯಾರಿ. ಅದು ಸಮಯ ಬಂದಾಗ ನಾವು ಹೇಳ್ತೇವೆ. ಹೌದು, ನಂಗೆ 24 ಗಂಟೆ ನಂಗಂತೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಜಾಸ್ತಿ ನನಗೆ ವರ್ಕ್ ಒತ್ತಡ ಇತ್ತು. ಬಟ್ ನಾನು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಸಂಜೆ 5ರಿಂದ ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಬೆಳಿಗ್ಗೆ ತನಕ 7 ತನಕ ಎಲ್ಲ ಕಾರ್ಯಕ್ರಮ ನೋಡಿದೆ. ಸೊ ನಾನು ಸಾಕಷ್ಟು ಅದರಿಂದ ಕಲ್ತಿದ್ದೇನೆ. ಅವಿನಾಶ್ ಒಂದು ಕಾರ್ಯಕ್ರಮ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ವಿಜುವಲ್ಸ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಯಾವ ರೀತಿ ಆಡಿಯೋಗಳನ್ನು ಯೂಸ್ ಮಾಡ್ಕೋತಾರೆ, ಯಾವ ರೀತಿ ಇನ್ಪುಟ್ ಸ್ಟೋರ್ ಮಾಡ್ಕೋತಾರೆ, ಎಲ್ಲ ಅದ್ಭುತವಾಗಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ಇದು ನನಗೂ ಒಂದು ಅದ್ಭುತವಾದ ಲರ್ನಿಂಗ್ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಇದಕ್ಕೆ ಸಾಕಷ್ಟು ಮಂದಿ ಪ್ರಭಾವಿತರಾಗಿದ್ದಾರೆ ಕಾರ್ಯಕ್ರಮದಿಂದಾಗಿ. ಥ್ಯಾಂಕ್ ಯು. ಅದು ಖುಷಿ ಇದೆ. ಅದೊಂದು ಪ್ರಯತ್ನ ಅಷ್ಟೇ. ಇಟ್ಸ್ ಅ ಟ್ರೈ. ಇದರಿಂದ ಹೊಸ ವಿಷಯಗಳು ನೋಡಿ, ಈ ಹೊಸ ವಿಷಯದಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳು ಹೊಸ ವಿಷಯಗಳನ್ನು ಕಲ್ತಿದ್ದಾರೆ. ನನಗೆ ತುಂಬ ವಿಷಯಗಳು ಸಿಕ್ಕಿವೆ ಇದರಿಂದ. ಅದು ಮುಂದಿನ ನನ್ನ ಪ್ರಯಾಣದಲ್ಲಿ ಅದನ್ನು ಬಳಸ್ಕೊಳ್ತಾ ಹೋಗ್ತೇನೆ. ಹೆಚ್ಚು ಕಡಿಮೆ ಎಲ್ಲ ಆಗಿರ್ಬೋದು. ಇದರಲ್ಲಿ ಗೊಂದಲ ಗಲಿಬಿಲಿ ಕೂಡ ಆಗಿರ್ಬೋದು. ಎಲ್ಲವೂ ಮಾಡೋದಕ್ಕೆ ನಾವೇನು ದೇವರಲ್ಲ, ಮನುಷ್ಯರು ತಪ್ಪು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಲೈಫಿನ 3 ಅದ್ಭುತವಾಗಿರ್ತಕ್ಕಂಥ ಪ್ಯಾಷನ್ಗಳು ಒಂದು ಪರಿಸರ, ನೀವು ತುಂಬ ಪ್ರೀತಿ ಮಾಡುವಂಥದ್ದು. 2 ಚಾರಿಟಿ, ನೀವು ಬಹಳ ಇಷ್ಟಪಡುವಂಥದ್ದು, ಬ್ಲಡ್ಡಲ್ಲಿ ಬಂದಿರತಕ್ಕಂಥದ್ದು. 3ನೇದು ಯೂತ್, ನೀವು ಬಹಳ ಪ್ರೀತಿ ಮಾಡುವಂಥದ್ದು. ಇದು 3ರನ್ನ ಸಮರ್ಥವಾಗಿ ಬಳಸ್ಕೊಂಡಿದ್ರಿ ಪ್ರೋಗ್ರಾಮ್ ಮೂಲಕ. ಚಾರಿಟಿ ಆಗಿದೆ, ಪರಿಸರ ಆಗಿದೆ, ಯೂತ್ ಅನ್ನು ಬಹಳ ಚಂದ ರೀಚ್ ಆಗಿದ್ರಿ. ಹೌದು, ಅದೇ ಒಂದು ಏನೋ ಅಲ್ಲಿ ಮಾಡಬೇಕು ಅನ್ನೋಂಥ ಆ ತುಡಿತ ಅಷ್ಟೇ. ಇಲ್ಲೇನೋ ಅದೊಂದೇನೋ ಆಸಕ್ತಿ ಇದೆ, ಇಲ್ಲಿ ನಾನೇನೋ ಮಾಡಬೇಕೀಗ ಅಂತ ಒಂದು ತುಡಿತ ಅದು ಮಾಡಿಸ್ತದೆ ಅಷ್ಟೇ. ಪ್ರಾಬಬ್ಲಿ ಎಲ್ರಿಗೂ ಆಗ್ತದೆ, ಎಲ್ರಿಗೂ ಅದು ಆಗ್ತದೆ. ನಮ್ಮ ಆ್ಯಸ್ ಯು ಆಲ್ವೇಸ್ ಸೇ, ಪ್ಯಾಷನ್ ಆ್ಯಂಡ್ ಡೆಡಿಕೇಶನ್, ಯು ಕ್ಯಾನ್ ಡೂ ಎನಿಥಿಂಗ್. ಅಲ್ಲೇನೋ ಮಾಡಬೇಕು ಅನ್ನೋಂಥ ಒಂದು ತುಡಿತ ಇದೆಯಲ್ಲ ಸರ್, ಅದು ನಿಮ್ಗೆ ಮಾಡಿಸ್ತದೆ. ಪ್ರಕೃತಿ ನಿಮ್ಗೆ ಪೂರಕವಾಗಿ ಕೆಲಸ ಮಾಡ್ತದೆ ಅಷ್ಟೇ. ಹೌದು, ಸಮಗ್ರವಾಗಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಾವು ಏನು ಹೇಳಲಿಕ್ಕೆ ಇಚ್ಛಪಡ್ತೀವಿ ಪಬ್ಲಿಕ್ಕಿಗೆ? ನನ್ನ 24 ಗಂಟೆಗಳ ಈ ನನ್ನ ಮುಸುಡಿಯನ್ನು ಸಹಿಸಿಕೊಂಡಂಥ ಎಲ್ಲ ವೀಕ್ಷಕರಿಗೆ ತುಂಬ ಧನ್ಯವಾದಗಳು. ಮಧ್ಯ ನೋಡಿದಿರಿ ಕೆಲವರು, ಅವರಿಗೂ ತುಂಬ ಧನ್ಯವಾದಗಳು. ಈ ಸಲಹೆ ಕೊಟ್ಟವರಿಗೆ, ಕಮೆಂಟ್ಸ್ ಕೊಟ್ಟವರಿಗೆ, ಕ್ರಿಟಿಕ್ಸ್ ಮಾಡಿದವರಿಗೆ, ಹೌದು, ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದು ಒಂದು ಲರ್ನಿಂಗ್ ಪ್ರಾಸೆಸ್. ಇದು ಕಲಿಯುವ ಒಂದು ವಿಧಾನ. ದಾರಿಯಲ್ಲಿ ನಾವು ಎಡವಿದ್ದೇವೆ, ಬಿದ್ದಿದ್ದೇವೆ, ಆದಮೇಲೆ ಎದ್ದಿದ್ದೇವೆ. ಅದಕ್ಕೆಲ್ಲಕ್ಕೂ ಸಹಕಾರ ಕೊಟ್ಟಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇಡೀ ತಂಡದ ಪರವಾಗಿ ನಾನು, ನನ್ನ ವೈಯಕ್ತಿಕ ಅಲ್ಲ, ಇಡೀ ನಮ್ಮ ಸ್ಪಂದನ ಟೀಮ್ನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಪರ್ಸ್ನಲಿ ಈ ಮ್ಯಾರಥಾನ್ ಇಸ್ ಡೆಡಿಕೇಟೆಡ್ ಟು ದ
ಟೀಮ್ ಸ್ಪಂದನ ಆಲ್ಸೋ. ಇಲ್ಲಿ ನನ್ನ ಸಹೋದ್ಯೋಗಿಗಳು, ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರೋಂಥ ಬೇರೆ 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 ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬರೂ ಕೂಡ ಈ ಮ್ಯಾರಥಾನ್ನ ಭಾಗಿದಾರರು, ಪಾಲುದಾರರು ಮತ್ತು ಅವರೆಲ್ಲರಿಂದ ಕೂಡ ಇದು ಸಾಧ್ಯ ಆಗಿದೆ. ನಾನು ಪದೇ ಪದೇ ಹೇಳಿದ್ದೇನೆ, ಮ್ಯಾರಥಾನ್ಗೂ ಮುನ್ನ ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ, ಮ್ಯಾರಥಾನಲ್ಲೂ ಹೇಳಿದ್ದೇನೆ, ಇಲ್ಲೂ ಹೇಳಿದ್ದೇನೆ, ನಾಳೆ ಫೇಸ್ಬುಕ್ಕಲ್ಲೂ ಬರಿತೇನೆ, ನಾಡ್ದು ವಾಟ್ಸಪ್ಪಲ್ಲೂ ಹಾಕ್ತೇನೆ ಮತ್ತು ಮುಂದೆ 1 ವರ್ಷದ ನಂತರನೂ ಹೇಳ್ತೇನೆ ದ್ಯಾಟ್ ಇಟ್ ಈಸ್ ಬಿನ್ ಪಾಸಿಬಲ್ ಬಿಕಾಸ್ ಆಫ್ ದ ಪೀಪಲ್ ವಿತ್ ಹೂಮ್ ಐ ಆಮ್ ವರ್ಕಿಂಗ್. ಸ್ಪಂದನ ಮ್ಯಾನೇಜ್ಮೆಂಟ್ ಅಷ್ಟೇ. ಆ್ಯಂಡ್ ಸ್ಪೆಷಲಿ ಐ ಹ್ಯಾವ್ ಮೇಡ್ ದಿಸ್. ನಾನು ವಿಲಾಸ್ ನಾಯ್ಕ್ ಹೇಳಿದ್ದೇನೆ ಆವತ್ತು ರಾತ್ರಿ ಸುಮಾರು 11 ಕಾಲರ ಸುಮಾರಿಗೆ ವಿಲಾಸ್ ನಾಯ್ಕ್ ಅವರು, ನಮ್ಮ MD ಅವರು, ಚೇರ್ಮನ್ ಆಫ್ ಹನುಮಾನ್ ಗ್ರೂಪ್ ಆಫ್ ಕನ್ಸರ್ನ್ಸ್, ಅವ್ರು ಏನಾದರೂ ಓಕೆ ಲೆಟ್ ಸಿ ಟುಮಾರೋ, ನಾಳೆ ನೋಡುವ, ನಾಳೆ ಮಾತಾಡುವ ಅಂತ ಏನಾದರೂ ಹೇಳಿದ್ದಿದ್ರೆ ಪ್ರಾಬಬ್ಲಿ ಇದು ಆಗ್ತಿತ್ತೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ. ಬಟ್ ಆವತ್ತೇ ರಾತ್ರಿ ಅವರು ಗೋ ಹೆಡ್ ಮಾಡು ಜಸ್ಟ್ ಗೋ ಫಾರ್ ಇಟ್ ಅಂತ ಆವತ್ತು ಅವರ ಆ ಮಾತು ಇದು ಮಾಡುವ ಹಾಗೆ ಮಾಡಿದೆ. ಸೊ ಥ್ಯಾಂಕ್ಸ್ ಟು ವಿಲಾಸ್ ಇಫ್ ಯು ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. ಹೊಸತನಕ್ಕೆ ನೀವು ನಿಮ್ಮದೇ ಕ್ಷೇತ್ರದಲ್ಲಿ ನಾಂದಿಯಾಗಿದ್ದೀರಿ, ನಮಗೂ ಒಂದು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳುತ್ತೇವೆ. ವಿಶೇಷವಾಗಿ ನಾನು ಅವಿನಾಶ್ ಅವರ ಮಾತನ್ನು ತಗೊಂಡು ಹೋಗ್ತಾ ಇದ್ದೇನೆ. ಸೊ ಮ್ಯಾರಥಾನ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸ್ಫೂರ್ತಿಗಳನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ರಿಸೋರ್ಸನ್ನು ಫಿಲ್ ಮಾಡಿದ್ದಾರೆ, ಯಾರೆಲ್ಲ ಧೈರ್ಯ ತುಂಬಿಸಿದ್ದಾರೆ, ಯಾರೆಲ್ಲ ಸೋತಾಗ ಸಾಂತ್ವನಗಳನ್ನು ಹೇಳಿದ್ದಾರೆ, ಮತ್ತು ಯಾರೆಲ್ಲ ನಾನು ಇದ್ದೇನೆ ಸರ್ ಮುಂದುವರಿಸ್ಕೊಂಡು ಹೋಗಿ ಅವಿನಾಶ್ ಅಂತ ಧೈರ್ಯ ತುಂಬಿಸುವಂಥ ಮಾತನ್ನು ಹೇಳಿದವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಈ ಮ್ಯಾರಥಾನ್ ವೀಕ್ಷಣೆ ಮಾಡತಕ್ಕಂಥ ಎಲ್ರಿಗೂ ಸರ್ ಒಂದೇ ನಿಮಿಷ, ಸಾರಿ. ಸರ್ಪ್ರೈಸಿಂಗ್ಲಿ ನನ್ನ ಸ್ನೇಹಿತರುಗಳೆಲ್ಲ ಟೆಸ್ಟಿಮೋನಿಯಲ್ಸ್ ಕಳಿಸಿಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ಮೂಲಕ. ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ದೇ ಹ್ಯಾವ್ ಗಿವನ್ ಮೀ ಟೆಸ್ಟಿಮೋನಿಯಲ್ಸ್. ಪ್ರಾಬಬ್ಲಿ ಅವರಿಗೆ ಸ್ಪೆಷಲಿ ಥ್ಯಾಂಕ್ಸ್ ನಾನು ಬೇರೆ ಪರ್ಸ್ನಲಿ ಹೇಳ್ತೇನೆ. ಥ್ಯಾಂಕ್ ಯು. ಎಲ್ಲ ಅವಿನಾಶ್ ಅವರ ಅಭಿಮಾನಿಗಳಿಗೆ, ಸ್ಪಂದನ ವಾಹಿನಿ ದಿನ ವೀಕ್ಷಣೆ ಮಾಡುವಂಥವರಿಗೆ ಮತ್ತು ಸಮರ್ಥವಾಗಿ ಸಪೋರ್ಟ್ ಮಾಡತಕ್ಕಂಥ ಎಲ್ಲ ಸ್ಟಾಫ್ ಮೆಂಬರ್ಸ್ಗಳಿಗೆ, ಸ್ವಾತಂತ್ರ್ಯವನ್ನು ಕೊಟ್ಟಿರತಕ್ಕಂಥ ಮ್ಯಾನೇಜ್ಮೆಂಟಿಗೆ ಮತ್ತು ಕಾರ್ಯಕ್ರಮಕ್ಕೆ ಧೈರ್ಯ ತುಂಬಿಸಿರತಕ್ಕಂತಹ, ಸ್ಫೂರ್ತಿ ಕೊಟ್ಟಿರತಕ್ಕಂತಹ ಎಲ್ಲ ಐಕಾನ್ಸ್ಗಳಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಅವಿನಾಶ್ ಅವರಿಗೆ ಮತ್ತೊಮ್ಮೆ ತಮ್ಮ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್. ಸ್ನೇಹಿತರೆ, ಸ್ಪಂದನ ವಾಹಿನಿ ನೋಡ್ತಾ ಇರಿ. ವಿಶ್ ಆಲ್ ದ ಬೆಸ್ಟ್.